ಹೌದು ಮಾತಾಜಿ, 442 ಮಾತಾಜಿ, 442. ಓಕೆ ಓಕೆ. ಇದು 2 pages ಬಾಕಿ ಇದೆ. ಓಕೆ. ಓದಿಸುದಾ ಮಾತಾಜಿ? ಓದಿಸಿ ಅದು ಫುಲ್ ಅದು ಚಾಪ್ಟರ್ ಮುಗಿಲಿ. ಓಕೆ ಮಾತಾಜಿ. ಸ್ಕ್ರೀನ್ ಕಾಣಿಸ್ತದಲ್ಲ ಎಲ್ಲದಕ್ಕೂ? ಕಾಣಿಸ್ತದೆ. ಓಕೆ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಧಾಕೃಷ್ಣ ಮೂರ್ತಿಗಳು ತುಂಬಾ ಸುಂದರವಾಗಿವೆ ಎಂದರು. ರಾಧಾ ಲಂಡನ್ ಈಶ್ವರ, ಅಲ್ಲಿನ ಕೃಷ್ಣನೊಬ್ಬ ಮುಗ್ಧ ಬಾಲಕ ಎಂದು ಹೇಳಿದರು. ಆ ಮೂರ್ತಿಗಳನ್ನು ಪಡೆದುಕೊಂಡ ಬಗೆಯನ್ನು ತಮಾಲ ಕೃಷ್ಣರು ಶ್ರೀಲ ಪ್ರಭುಪಾದರಿಗೆ ವಿವರಿಸಿದರು. ಹೌದು ಪ್ರಭುಪಾದರೆಂದರು, ಅದು ಅನಿರೀಕ್ಷಿತ. ನಾನು ತುಂಬಾ ಅಸಹಾಯಕ ಸ್ಥಿತಿಯಲ್ಲಿದ್ದೆ. ಆದರೆ ಕೃಷ್ಣ ಎತ್ತಿಕೋ 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 ನನ್ನ ಎಂದ. ಶ್ರೀಲ ಪ್ರಭುಪಾದರು ಭಕ್ತಿ ವೇದಾಂತ ಭವನದ ಬಗೆಗೆ ಯೋಚಿಸುತ್ತಿದ್ದರು. ನನ್ನ ಕೋಣೆಯ ಮುಂದಿರುವ ಆ ಹುಲ್ಲು ಮೈದಾನ ತುಂಬಾ ಚೆನ್ನಾಗಿದೆ ಎಂದರು. ಒಳ್ಳೆಯ ಕಾಲ ಬರುತ್ತಿದೆ ಎಂದು ನನ್ನ ಎನಿಕೆ. ಮಧುದ್ವಿಷ ಬಂದಿದ್ದಾರೆ, ಗೌರಸುಂದರ ಬಂದಿದ್ದಾರೆ, ಕಳೆದು ಹೋಗಿದ ಮಕ್ಕಳು ಬಂದಿದ್ದಾರೆ. ಇವೆಲ್ಲ ಒಳ್ಳೆಯ ಚಿಹ್ನೆಗಳೇ. ಅವರು ಮಾತಾಡುತ್ತಿದ್ದಂತೆ ತುಂಬಾ ಕ್ಷೀಣವಾಗಿ ದುರ್ಬಲವಾಗಿ ಕೇಳುತ್ತಿದ್ದ ಅವರ ವಾಣಿ ಶಕ್ತಿಭರಿತವಾಗುತ್ತಾ ಹೋಯಿತು. ತಮ್ಮ ಕೆಲವು ಶಿಷ್ಯರ ಪತನವನ್ನು ಉಲ್ಲೇಖಿಸಿ ಹೇಳಿದರು. ತಪ್ಪುಗಳು ಇರಬಹುದು, ಅವುಗಳನ್ನು ಸರಿಪಡಿಸಬಹುದು. ಅಂತಹ ಸಮಯದಲ್ಲಿ ತಪ್ಪು ಮಾಡದಂತೆ ತುಂಬಾ ಎಚ್ಚರಿಕೆ ವಹಿಸಿ. ಸ್ವಲ್ಪ ಸೇವೆ ಮಾಡಿದವರನ್ನು ಕೃಷ್ಣ ಎಂದಿಗೂ ಮರೆಯುವುದಿಲ್ಲ. ಪ್ರಭುಪಾದರೆ, ನೀವು ಮರೆಯುವುದಿಲ್ಲ ಎಂದರು ತಮಾಲ ಕೃಷ್ಣ. ನಾನು ಹೇಗೆ ಮರೆಯಲಿ? ಪ್ರಭುಪಾದರೆಂದರು, ನೀವೆಲ್ಲ ಚೈತನ್ಯ ಮಹಾಪ್ರಭುಗಳ ಉದ್ದೇಶವನ್ನು ಕಾರ್ಯಗತಗೊಳಿಸಲು ಸಹಾಯ ಮಾಡಿದ್ದೀರಿ. ನಿಮಗೆ ಶಕ್ತಿ ತುಂಬಲಿ ಎಂದು ನಾನು ಸದಾ ಕೃಷ್ಣನಲ್ಲಿ ಬೇಡುತ್ತಿರುತ್ತೇನೆ. ನಾನು ಅಲ್ಪ, ಏನನ್ನೂ ಮಾಡಲಾರೆ. ಆದರೆ ನಿಮಗೆ ಶಕ್ತಿ ಕೊಡಲಿ ಎಂದು ಕೃಷ್ಣನನ್ನು ಬೇಡುತ್ತೇನೆ. ಆಸ್ಟ್ರೇಲಿಯಾದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸಿದ ನಂತರ ತಾವೆಂದುಕೊಂಡದ್ದನ್ನು ಪ್ರಭುಪಾದರು ನೆನಪು ಮಾಡಿಕೊಂಡರು. ಈ ಮ್ಲೆಚ್ಚರು ಯವನರು ವಿಗ್ರಹವನ್ನು ಏನು ಮಾಡುತ್ತಾರೋ? ಮುಂಚೆ ಇನ್ನೊಮ್ಮೆ ಅಲ್ಲಿಗೆ ಹೋದಾಗ ಅವರು ಭವ್ಯವಾಗಿ ಪೂಜೆ ಮಾಡುತ್ತಿದ್ದುದನ್ನು ನೋಡಿದರು. ಎಲ್ಲವನ್ನು ಚೆನ್ನಾಗಿ ಮಾಡಿ ಅವರೆಂದರು. ಕೃಷ್ಣ ಸಹಾಯ ಮಾಡುತ್ತಾನೆ. ನಾನು ಇದುವರೆಗೆ ಮಾಡಿರುವುದೆಲ್ಲ ಈ ತತ್ವದ ಮೇರೆಗೆ. ನನ್ನ ಗುರು ಮಹಾರಾಜರು ಏನು ಕಲಿಸಿದ್ದಾರೋ ಅದನ್ನು ನಿರ್ವಹಿಸಲು ನನ್ನ ಕೈಲಾದ ಪ್ರಯತ್ನ ಮಾಡಿದೆ. ದಿವ್ಯ ಭಾವನೆಗಳ ಅಲೆಗಳಲ್ಲಿ ಓಲಾಡುತ್ತಾ ಪ್ರೀತಿಯ ಶಿಷ್ಯರನ್ನು ತಮ್ಮೊಂದಿಗೆ ಒಯ್ಯುತ್ತಾ ಶ್ರೀಲ ಪ್ರಭುಪಾದರು ಮಾತು ಮುಂದುವರಿಸಿದರು. ನಾನು ಅಮೆರಿಕಗೆ ಹೋದಾಗ, ಅದರಲ್ಲೂ ಲಾಸ್ ಏಂಜಲಸ್, ನ್ಯೂಯಾರ್ಕಿಗಳಿಗೆ ಹೋದಾಗ ನನಗೆ ತುಂಬಾ ಹಿತವಾಗಿರುತ್ತದೆ. ನ್ಯೂಯಾರ್ಕ್ ಎಂದ ಕೂಡಲೇ ಅಲ್ಲಿ ಕಳೆದ ಮೊದಲ ದಿನಗಳ ನೆನಪಾಯಿತು. ಶ್ರೀಲ ಪ್ರಭುಪಾದರಿಗೆ ನಾನು ಅಲ್ಲಿ ಬೀದಿ ಹುಡುಗನಂತಿದ್ದೆ ಎಂದರು. ಅಲ್ಲಿ ಇಲ್ಲಿ ಅಲಿಯುತ್ತಿದ್ದೆ, ಸ್ಥಳಗಳನ್ನು ನೋಡುತ್ತಾ. ನ್ಯೂಯಾರ್ಕ್ ನಗರದಲ್ಲಿದ್ದೆ. ಒಂದು ದಿನ ಬೆಳಗ್ಗೆ ನೋಡುತ್ತೇನೆ, ಎಲ್ಲಾ ಗೋಡೆಗಳು ಬೆಳ್ಳಗಿವೆ. ಅವು ಹೇಗೆ ಬೆಳ್ಳಗಾದವು? ಸುಣ್ಣ ಬಳಿದವರಾರು ಎಂದು ಯೋಚಿಸುತ್ತಿದ್ದೆ. ಕೆಳಗೆ ಹೋದೆ, ತುಂಬಾ ಹಿಮ. ಆ ಹಿಮದಲ್ಲೇ
ಛತ್ರಿ ಹಿಡಿದು ಹಾಲಿನ ಪೊಟ್ಟಣವನ್ನು ಕೊಂಡುಕೊಂಡೆ. ನಾನು ಆಗ ಒಂದು ಗುಹೆಯಂತಹ ಜಾಗದಲ್ಲಿ ವಾಸಿಸುತ್ತಿದ್ದೆ, ಯಾವಾಗಲೂ ಕಗ್ಗತ್ತಲು. ಆದರೆ ನನಗೆ ಲಕ್ಷ್ಯವಿರಲಿಲ್ಲ. ಏನೇ ಕಷ್ಟವಿದ್ದರೂ ನಾನು ಲಕ್ಷ್ಯ ಮಾಡಲಿಲ್ಲ. ನನಗೆ ಪ್ರಚಾರ ಮಾಡಬೇಕಿತ್ತು. ಕೆಲವು ಸಲ ಜನ ನನ್ನನ್ನು ಮುಟ್ಟುತ್ತಿದ್ದರು, ಪುಂಡಪೋಕರ ಹಾಗೆ. ಆದರೆ ಯಾರಿಗೂ ದ್ವೇಷ ಭಾವವಿರಲಿಲ್ಲ. ಎಲ್ಲರೂ ಸ್ನೇಹಿತರಾಗಿದ್ದರು, ಉಂಡಾಡಿಗಳು ಕೂಡ. ನಾನು ನ್ಯೂಯಾರ್ಕ್ ಕಟ್ಟಡದೊಳಗೆ ಪ್ರವೇಶಿಸುವಾಗ ಈ ಮಲಗಿದ್ದ ಉಂಡಾಡಿಗಳು ಎದ್ದು ನನಗೆ ಜಾಗ ಬಿಡುತ್ತಿದ್ದರು. ನನಗೆ ಸ್ನೇಹಿತ ಶತ್ರು ಇವರ ನಡುವಣ ವ್ಯತ್ಯಾಸವೇ ಗೊತ್ತಾಗುತ್ತಿರಲಿಲ್ಲ. ಧನ್ಯವಾದಗಳು ಹರೇ ಮಾತಾಜಿ, ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಅಲ್ಲ ಓದಿಸೋದ ಮಾತಾಜಿ? ಇನ್ನು ಮಾತಾಜಿ ಹರೇ ಈ ಕೃಷ್ಣ ಚಾಪ್ಟರ್ ಮುಗಿಯುವ ತನಕ ಓದ್ನಿ ಮಾತಾಜಿ. ಓಕೆ ಓಕೆ, ಆಯ್ತು ಮಾತಾಜಿ, ಆಯ್ತು. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನೇಕ ಅಪಾಯಗಳು ಅಲ್ಲಿಂದ ಒಂದು ಮಾತಾಜಿ. ನಮ್ಮ ಸ್ನೇಹಿತರೊಬ್ಬರಿಗೆ, ತಮ್ಮ ಹರೇ ಕೃಷ್ಣ ಸ್ನೇಹಿತರೊಬ್ಬರಿಗೆ, ತಮ್ಮ ಗೊತ್ತಾಯ್ತು ಸ್ನೇಹಿತರೊಬ್ಬರಿಗೆ ಮಾತಾಜಿ. ತಮ್ಮ ಸ್ನೇಹಿತರೊಬ್ಬರಿಗೆ ಪ್ರಭುಪಾದರು ಬವರಿ ಬೀದಿಯಲ್ಲಿ ಹೋಗಿ ವಾಸ ಮಾಡ್ತಿದ್ದನ್ನು ಕೇಳಿ ದಿಗ್ಭ್ರಮೆಯಾಗಿತ್ತು ಎಂದು ಪ್ರಭುಪಾದರು ಹೇಳಿದರು. ಅಯ್ಯೋ ಸ್ವಾಮೀಜಿ, ನೀವು ಬವರಿ ಬೀದಿಗೆ ಹೋಗಿದ್ದೀರಾ? ಅದು ಭಯಂಕರ ಸ್ಥಳ, ಅನೇಕ ಅಪಾಯಗಳನ್ನು ದಾಟಿದ್ದೇನೆ ಪ್ರಭುಪಾದರು ಹೇಳಿದರು. ಆದರೂ ನನಗೆ ಅದು ಅರ್ಥವಾಗಲಿಲ್ಲ. ಇಲ್ಲಿ ಅಪಾಯವಿದೆ ಎನ್ನಿಸಲೇ ಇಲ್ಲ. ಎಲ್ಲಿಗೆ ಹೋದರೂ ಇದು ನನ್ನ ಮನೆ ಎನ್ನಿಸುತ್ತಿತ್ತು. 26 2ನೇ ಅವಿನ್ಯೂದಲ್ಲಿ ತಮ್ಮ ಪ್ರಥಮ ಪ್ರಚಾರ ಪ್ರಯತ್ನದ ವಿವರಗಳನ್ನು ಶ್ರೀಲ ಪ್ರಭುಪಾದರು ನೆನಪಿಸಿಕೊಂಡರು. ನಾನು ತುಂಬಾ ಕಷ್ಟಪಡುತ್ತಿದ್ದೆ ಎಂದರು. ಬೆಳಗ್ಗೆ 7 ಗಂಟೆಗೆ, ಸಂಜೆ 7 ಗಂಟೆಗೆ ಪ್ರವಚನ ಅಡಿಗೆ ಮಾಡಿ ಬರುವವರಿಗೆಲ್ಲ ಪ್ರಸಾದ ಹಂಚುವುದು ಸತ್ಸ್ವರೂಪರ. ನಿನಗೆ ನೆನಪಿದೆಯೇ? ನೀನು ಮಾವಿನ ಹಣ್ಣು ಮೊದಲಾದವುಗಳನ್ನು ತರುತ್ತಿದ್ದೆ, ದಿನವೂ ಬರುತ್ತಿದ್ದೆ. ಆ ದಿನಗಳು ಗತಿಸಿವೆ. ಈಗ ಆ ದಿನಗಳನ್ನು ನೆನಪಿಸಿಕೊಂಡರೆ ಸಂತೋಷವಾಗುತ್ತದೆ. ದೀಶನು ನೆನಪಿದೆಯೇ? ಅವನು ಎಷ್ಟೊಂದು ಚಪಾತಿ ತಿನ್ನುತ್ತಿದ್ದ. ಅವನಿಗೆ ಸಾಲುತ್ತಲೇ ಇರಲಿಲ್ಲ. ಅವನು ಮತ್ತೆ ಬೇಕು ಎಂದಾಗಲೆಲ್ಲ ನಾನು 4 ಚಪಾತಿ ಬಡಿಸುತ್ತಿದ್ದೆ. ಕೀರ್ತಾನಂದರು ಅಚ್ಯುತಾನಂದರು ಆ ಭಾನುವಾರಗಳ ಹಬ್ಬದೂಟಕ್ಕೆ 75 ಜನ ಬರುತ್ತಿದ್ದರು. ಪ್ರಭುಪಾದರಿಗೆ ಎಲ್ಲ ನೆನಪಾದವು. ಮೊದಲು ಸ್ಯಾನ್ ಫ್ರಾನ್ಸಿಸ್ಕೋ ದೇವಾಲಯ, ಮೊದಲ ಲಾಸ್ ಏಂಜಲೀಸ್ ದೇವಾಲಯ, ಸಿಯಾಟ್ಲಾಗೆ ಓದದ್ದು, ಗೌರವ ಸುಂದರನನ್ನು ಹವಾಯಿ ಕಳಿಸಿದ್ದು. ಹವಾಯಿಗೆ ಗೋವಿಂದದಾಸಿ ಇಲ್ಲಿ ಮಾವಿನ ಸುಗ್ಗಿ ಎಂದು ಪತ್ರ ಬರೆದಿತ್ತು. ಆದ್ರೆ ಪ್ರಭುಪಾದರು ಅಲ್ಲಿಗೆ ಹೋದಾಗ ಅದು ಇಲಿಗಳ ಸುಗ್ಗಿ. ಇಡೀ ರಾತ್ರಿ ಚಾವಣಿಗಳಲ್ಲಿ ಇಲಿಗಳು ಓಡಾಟ. ಈ ಕೃಷ್ಣ ಪ್ರಜ್ಞೆ ಒಂದು ನವಜೀವನ ಪ್ರಭುಪಾದರೆಂದರು. ಅದರ ಬಗ್ಗೆ ಅನುಮಾನವೇ ಇಲ್ಲ. ಅವರು ಯೋಚನೆಗಳು ಮುಂದಿನ ಪ್ರವಾಸದ ಕಡೆಗೆ ತಿರುಗಿದವು. ವಿಮಾನದಲ್ಲಿ 3 ಸೀಟುಗಳಲ್ಲಿ ಮಲಗಬಹುದು ಎಂದರು. ಆದ್ರೆ ಅಮೆರಿಕಕ್ಕೆ ಹೋದ ಕೂಡಲೇ ಅಲ್ಲಿ ತಮ್ಮನ್ನು ಅಪಹರಿಸಿದರಂತೆ. ಶಿಷ್ಯರು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಎಂದು ಹೇಳಿದರು. ರಾಕ್ಷಸರಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲೆಂದೇ ಕೃಷ್ಣನು ತಮ್ಮನ್ನು ಪಶ್ಚಿಮಕ್ಕೆ ಹೋಗುವಂತೆ ತಡೆಯುತ್ತಿದ್ದಾನೆ ಎಂದು ಮೊದಲು ಅಂದುಕೊಂಡಿದ್ದರು. ಈಗ ಏನೇ ಆಗಲಿ ಹೋಗುವವರಿದ್ದರು. ಪ್ರಭುಪಾದರು ಮತ್ತೆ ಚಿಕ್ಕದಾಗತ್ತು ಚೂರು ದೊಡ್ಡ ಮಕ್ಕಳು. ಪ್ರಭುಪಾದರು ಹೊರಡಲು ಸಿದ್ಧರಾಗಿದ್ದರು. ಆದರೆ ವಿಳಂಬ ಮತ್ತು ಆತುರತೆಗಳು ಮುಂದುವರೆದವು. ಬಲವಂತರು ಕಲ್ಕತ್ತಾದಿಂದ ಹಿಂದಿರುಗಿದರು. ಆದರೆ ಪ್ರಭುಪಾದರೆ ಅವರನ್ನು ಕಂಡು ಸಂತೋಷವಾಗಲಿಲ್ಲ. ಅಭಿರಾಮರನ್ನು ಏಕೆ ಬಿಟ್ಟು ಬಂದಿದ್ದೀರಿ ಎಂದು ಕೇಳಿದರು. ಬಲವಂತರು ತಾವು ಪ್ರಭುಪಾದರೊಂದಿಗೆ ಸ್ವಲ್ಪ ಕಾಲ ಇರಬೇಕೆಂದು ಆಸೆ ಇದ್ದುದರಿಂದಲೂ ಮತ್ತು ಅಭಿರಾಮರು ಹಸಿರು ಕಾರ್ಡ್ ಪಡೆಯುವ ಕೊನೆಯ ಹಂತಗಳನ್ನು ನಿಭಾಯಿಸಬಲ್ಲರೆಂದು ಅನ್ನಿಸಿದ್ದರಿಂದಲೂ ಬಿಟ್ಟು ಬಂದದ್ದಾಗಿ ಹೇಳಿದರು. ಗುರುವಿನ ಬಳಿಗೆ ಇರುವುದಕ್ಕಿಂತ ಗುರುವಿನ ಸೇವೆಯೇ ಹೆಚ್ಚಿನದು ಎಂದು ಶ್ರೀಲ ಪ್ರಭುಪಾದರು ಬಲವಂತರನ್ನು ಛೇಡಿಸಿದರು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಅನಂತರ ಟಿಕೆಟ್ಗಳಿಗಾಗಿ ತಮಾಲ ಕೃಷ್ಣರು ದೆಹಲಿಗೆ ಹೋದರು. ತಮ್ಮೊಂದಿಗೆ ತಮಾಲ ಕೃಷ್ಣ ಮತ್ತು ಕೇಳಿಸ್ತಿದಲ್ವಾ ಮಾತಾಜಿ? ಹೌದು ಮಾತಾಜಿ.
ತಮ್ಮೊಂದಿಗೆ ತಮಾಲ ಕೃಷ್ಣ ಮತ್ತು ಇತರ ಅಮೆರಿಕನ್ನರ ತಂಡವು ಭಾರತವನ್ನು ಬಿಡುವುದಕ್ಕೆ ಇನ್ನೂ ಕೆಲವು ದಿನ ವಿಳಂಬವಾಗುತ್ತದೆ ಎಂದು 2 ದಿನಗಳ ನಂತರ ಶ್ರೀಲ ಪ್ರಭುಪಾದರಿಗೆ ತಿಳಿದು ಬಂದಾಗ ಅವರು ಶ್ರುತಕೀರ್ತಿಯನ್ನು ಸೇವಕರಾಗಿ ಮಾಡಿಕೊಂಡು ಉಳಿದವರನ್ನು ಬಿಟ್ಟು ಕೂಡಲೇ ಹೊರಡುವುದಾಗಿ ಹೇಳಿದರು. ಮುಂದೆ ಲಂಡನ್ ವಿಮಾನ ನಿಲ್ದಾಣದಲ್ಲಿ ಮುಷ್ಕರ ಎಂದು ಸುದ್ದಿ ಬಂದಿತು. ಅಲ್ಲದೆ ಹೊರಡುವ ಹಿಂದಿನ ದಿನ ಅವರ ಆರೋಗ್ಯದ ಸ್ಥಿತಿ ವಿಷಮಿಸಿತ್ತು. ಅನೇಕ ಭಕ್ತರು ಪ್ರವಾಸ ಮಾಡಬೇಡಿ ಎಂದು ಒತ್ತಾಯಿಸಿದರು. ಆದರೆ ವಿಸ್ಮಯವೋ ಎಂಬಂತೆ ಟಿಕೆಟ್ಗಳು, ಪಾಸ್ಪೋರ್ಟ್ಗಳು ಎಲ್ಲ ಬಂದವು. ವೃಂದಾವನದಲ್ಲಿ 6 ತಿಂಗಳು ಕಳೆದ ಮೇಲೆ ಆಗಸ್ಟ್ 28ರ ಮಧ್ಯರಾತ್ರಿಯಲ್ಲಿ ಶ್ರೀಲ ಪ್ರಭುಪಾದ ಮತ್ತು ಅವರ ತಂಡವು ಕೃಷ್ಣ ಬಲರಾಮ ದೇವಾಲಯದ ಮುಂದಿನ ಬಾಗಿಲಿನಿಂದ ಹಲವಾರು ಕಾರುಗಳಲ್ಲಿ ದೆಹಲಿಯ ಕಡೆಗೆ ಹೊರಟಿತು. ಪ್ರಭುಪಾದರು ಹೊರಟಿದ್ದಾಗ ಅವರ ವೃಂದಾವನದ ಗೆಳೆಯರಾಗಿದ್ದ ಬಿಷನ್ ಚಂದ್ರ ಸೇಠ್ ಅವರು ಬಂದು ಪ್ರತಿಭಟಿಸಿದರು. ನಿಮಗೆ ಏನಾದರೂ ಆಗಿ ನೀವು ವೃಂದಾವನದ ಹೊರಗೆ ಜೀವ ಬಿಡುವುದು ಒಳ್ಳೆಯದಲ್ಲ. ಆದರೆ ಶಿಷ್ಯರು ತಮ್ಮನ್ನು ಅಷ್ಟೊಂದು ಪ್ರೀತಿಸುತ್ತಿರುವುದರಿಂದ ಅವರುಗಳ ಪ್ರಾರ್ಥನೆಯನ್ನು ಸುಲಭವಾಗಿ ನಿರಾಕರಿಸುವುದು ತಮ್ಮಿಂದ ಆಗಲಿಲ್ಲ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಪ್ರಯಾಣವು ತುಂಬಾ ತ್ರಾಸದಾಯಕವಾದರೆ ತಾವು ಕೂಡಲೇ ಹಿಂದಕ್ಕೆ ಬರುವುದಾಗಿಯೂ ಹೇಳಿದರು. ತಾವು ಕೃಷ್ಣನನ್ನೇ ಅವಲಂಬಿಸಿರುವುದಾಗಿ ಸೇಠರಿಗೆ ಹೇಳಿದರು. ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿ ಪ್ರಭುಪಾದರು ಪ್ರಯಾಣಿಸಿದರು. ಪ್ರವಾಹದಿಂದಾಗಿ ತುಂಬಾ ಹಾಳಾಗಿದ್ದ ರಸ್ತೆಗಳಲ್ಲಿ 2 ಗಂಟೆಗಳ ಪ್ರಯಾಣ ಮಾಡಿ ಅವರು ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದರು. ಶ್ರೀಲ ಪ್ರಭುಪಾದರು ಕಾರಿನಲ್ಲೇ ಕಾಯುತ್ತಿದ್ದರು. ಬೆಳಗು ಬೆಚ್ಚಗಿತ್ತು. ಭಕ್ತರು ಕಾರಿನ ಬಾಗಲು ತೆರೆದರು. ಬಂಗಾಳದ ಸೆರೆಮನೆಯಿಂದ ಈಚೆಗೆ ಬಿಡುಗಡೆ ಹೊಂದಿದ್ದ ಭವಾನಂದ ಗೋಸ್ವಾಮಿಯವರು ಪ್ರಭುಪಾದರ ದರ್ಶನಕ್ಕೆ ಸಕಾಲಕ್ಕೆ ಬಂದಿದ್ದರು. ಕಾರಿನ ಬಳಿಗೆ ಬಂದು ಭವಾನಂದರು ಪ್ರಭುಪಾದರ ಕಾಲಿನ ಮೇಲೆ ತಲೆ ಇರಿಸಿದರು. ಹೇಗಿದ್ದೀರಿ? ಪ್ರಭುಪಾದರು ಕೇಳಿದರು. ಮಾಯಾಪುರದಲ್ಲಿ ಎಲ್ಲವೂ ಸುಧಾರಿಸುತ್ತಿದೆ ಎಂದು ಭವಾನಂದರು ಹೇಳಿದರು. ದೇವಾಲಯಕ್ಕೆ ಮುತ್ತಿಗೆ ಹಾಕಿದ್ದ ಪುಂಡ ಪೋಕರ ವಿರುದ್ಧ ಸ್ಥಳೀಯ ಸಾಧುಗಳೆಲ್ಲ ನಾಗರಿಕರೆಲ್ಲ ತಿರುಗಿ ಬಿಟ್ಟಿದ್ದಾರೆಂದು ಇಸ್ಕಾನ್ ಅನ್ನು ಸಮರ್ಥಿಸುತ್ತಿದ್ದಾರೆಂದು ಹೇಳಿದರು. ಕಸ್ಟಮ್ ಆಚರಣೆಗಳಿಗೆ ಒಳಗಾಗುವ ಮುನ್ನ ಶ್ರೀಲ ಪ್ರಭುಪಾದರು ವಿಮಾನ ನಿಲ್ದಾಣದ ಕಾಯುವ ಕೋಣೆಗೆ ಬಂದರು. ಶ್ರೀಲ ಪ್ರಭುಪಾದರು ತಮಾಲ ಕೃಷ್ಣ, ಉಪೇಂದ್ರ, ಪ್ರದ್ಯುಮ್ನ ಮತ್ತು ಪ್ರದ್ಯುಮ್ನರ ಪತ್ನಿ ಅರುಂಧತಿ ಈ 4 ತಂಡಗೊಂದಿಗೆ ಹೊರಟಾಗ ಸುಮಾರು 10 ಜನ ಭಕ್ತರು ಬೀಳ್ಕೊಡಲು ಬಂದಿದ್ದರು. ಶ್ರೀಲ ಪ್ರಭುಪಾದರು ವಿಮಾನ ನಿಲ್ದಾಣದ ವಾಹನದಲ್ಲಿ ನೆಟ್ಟಗೆ ಕುಳಿತರು. ತಮ್ಮ ಜಪದ ಚೀಲದಲ್ಲಿದ್ದ ಜಪದ ಮಣಿಗಳ ಮೇಲೆ ಮೌನವಾಗಿ ಬೆರಳಾಡಿಸುತ್ತಿದ್ದರು. ಪಾದುಕೆಗಳ ಮೇಲಿದ್ದ ಬರಿಗಾಲುಗಳು ಮತ್ತು ಅವರ ಕೈಗಳು ಸ್ವಲ್ಪ ಊದಿಕೊಂಡಿದ್ದವು. ಯಾರು ಬಂದಿದ್ದಾರೆಂಬುದು ಕಂಡು ಪ್ರತಿಯೊಬ್ಬರನ್ನೂ ಗುರುತಿಸಿ ತಲೆ ಆಡಿಸಿದರು. ಶ್ರೀಲ ಪ್ರಭುಪಾದರು ಮಾತನಾಡುವ ಅವಶ್ಯಕತೆಯೇ ಇಲ್ಲ ಎಂದು ಭಕ್ತರಿಗೆ ಎನಿಸಿತು. ಅವರೊಂದಿಗೆ ಇರುವುದೇ ಅದ್ಭುತ, ತೃಪ್ತಿದಾಯಕ. ಅವರು ಈಗಾಗಲೇ ತಮ್ಮೊಂದಿಗೆ ಸಮಗ್ರವಾಗಿ ಮಾತನಾಡಿದ್ದರು. ಅಲ್ಲದೆ ತಮ್ಮ ಪುಸ್ತಕಗಳ ಮೂಲಕ ಬೇರೆ ಬಗೆಗಳಲ್ಲಿಯೂ ತಮ್ಮನ್ನೇ ಅರ್ಪಿಸಿಕೊಂಡಿದ್ದರು. ಆದುದರಿಂದ ಭಕ್ತರೆಲ್ಲ ಶ್ರೀಲ ಪ್ರಭುಪಾದರ ಚಕ್ರ ಕುರ್ಚಿಯಲ್ಲಿ ವಿಮಾನವೇರುವ ತನಕ ಅವರ ಕಡೆಯೇ ಪ್ರೀತಿಯಿಂದ ನೋಡುತ್ತಾ ಕೀರ್ತನ ಮಾಡುತ್ತಿದ್ದರು. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನನ್ನ ಪಾಲಿನ ಕೆಲಸ ಮಾಡಿದ್ದೇನೆ, ಇದು ಮುಕ್ತಾಯವಾಯ್ತು. ಮಾತಾಜಿ ಅಲ್ಲಿ ಕೊನೆಗೆ ಅಲ್ಲಿ ಏನಾಯ್ತು, ಅಮೆರಿಕದಲ್ಲಿ ಇರ್ಬೇಕೆಂಬ ಬಯಕೆ ಕೂಡ ಇತ್ತಲ್ಲ ಪ್ರಭುಪಾದರಿಗೆ. ಆದ್ರೆ ಭಾಗವತವನ್ನು ಮುಗಿಸೋ ತನಕ ನಾನು ಅಮೆರಿಕದಿಂದ ಮತ್ತೆ ಪುನಃ ಹಿಂದಿರಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಅಮೆರಿಕನ್ ಹುಡುಗರು ಒಳ್ಳೆಯ ಜನರು, ಮತ್ತೆ ಎಲ್ಲವನ್ನು ಅವ್ರು ಪಕ್ಕ ಮಾಡಿದ್ರೆ ನಮ್ಮ ಚಳವಳಿಯಲ್ಲಿ ಉಳಿದುಕೊಳ್ಳುತ್ತಾರೆ. ಈಗ ಹೋಗೋಣ, ಔಷಧ ಪರಿಣಾಮ ಬೀರಲು 4 ದಿನ ಬೇಕಾಗ್ತದೆ ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಆಮೇಲೆ ಅವರು ಇನ್ನಷ್ಟು ಕಾಲ ಕಾಯಿರಿ ಎನ್ನುತ್ತಾರೆ. ಕೊನೆಗೆ ಅವರಿಗೆ ಪಾಸ್ಪೋರ್ಟ್ ದೊರಕಿದೆ ಎಂದು ಕಲ್ಕತ್ತಾದ ಅಮೆರಿಕನ್ ದೂತಾವಾಸದವರು ಅವರು ಹಸಿರು ಕಾರ್ಡುಗಳನ್ನು ಪಡೆಯಲು ಸಹಾಯ ಮಾಡುವುದಾಗಿ ಹೇಳ್ತಾರೆ. ಕಲ್ಕತ್ತೆಯಿಂದ ಅಭಿರಾಮರ ವರದಿ ಬಂದಿತ್ತು. ಇಲ್ಲಿ ತಮಲ ಕೃಷ್ಣರು ಮಹಡಿ ಏರಿ ಬರ್ತಾರೆ. ಒಳ್ಳೆಯ ಸುದ್ದಿ ಬಂದಿದೆ ಪ್ರಭುಪಾದ್ರೆ ಅಂತ ಹೇಳ್ತಾರೆ. ಇವರು ಪ್ರಭುಪಾದ್ರ ಹಾಸಿಗೆಯಲ್ಲಿ ಮಲಗಿದ್ದವರು ಆ ಸುದ್ದಿ ಕೇಳಿದ ಕೂಡ್ಲೇನೆ ಚಪ್ಪಾಳೆ ತಟ್ಟುತ್ತಾ ಒಳ್ಳೆಯ ಸುದ್ದಿ ಅಂತ ಹೇಳಿ ನನ್ನನ್ನು ಜೀವಂತವಾಗಿ ಇಡಿ ಅಂತ ಹೇಳಿ ಹೇಳ್ತಾರೆ. ಲಂಡನ್ನಿಗೆ ಹೋಗುವ ವಿಷಯವನ್ನೇ ಅವರಲ್ಲಿ ಚಿಂತೆ ಮಾಡ್ತಾ ಇರ್ತಾರೆ. ಅಲ್ಲಿ ರಾಧಾಕೃಷ್ಣ ಮೂರ್ತಿಗಳು ಅದು ತುಂಬಾ ಸುಂದರವಾಗಿದೆ ಎಂದರು. ರಾಧಾ ಲಂಡನ್ ಈಶ್ವರ ಅಂತ ಹೇಳಿ ಅಲ್ಲಿನ ಕೃಷ್ಣ
ನೊಬ್ಬ ಮುಗ್ಧ ಬಾಲಕ ಅಂತ ಹೇಳ್ತಾರೆ. ಆ ಮೂರ್ತಿಗಳನ್ನು ಪಡೆದುಕೊಂಡ ಬಗ್ಗೆ ತಮಾಲ ಕೃಷ್ಣರು ಶ್ರೀಲ ಪ್ರಭುಪಾದರಿಗೆ ವಿವರಿಸ್ತಾರೆ. ಆಗ ಪ್ರಭುಪಾದರು ಹೌದು ಅಂತ ಹೇಳ್ತಾರೆ, ಅನಿರೀಕ್ಷಿತ ಅದು ಅಂತ ಹೇಳ್ತಾರೆ. ನಾನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೆ ಅಲ್ಲಿ, ಆದ್ರೆ ಕೃಷ್ಣ ನನ್ನನ್ನು ಎತ್ತಿಕೋ ನನ್ನ ಅಂತ ಹೇಳ್ತಿದ್ದ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಭಕ್ತಿ ವೇದಾಂತ ಭವನದ ಬಗೆಗೆ ಅಲ್ಲಿ ಯೋಚನೆ ಮಾಡ್ತಾ ಇದ್ರು. ಅವರ ಕೋಣೆಯ ಮುಂದಿರುವ ಆ ಹುಲ್ಲು ಮೈದಾನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಳ್ಳೆಯ ಕಾಲ ಬರ್ತಾ ಇದೆ. ನನ್ನೆನಿಕೆ ಮಧು ದ್ವಿಸ್ವ ಬಂದಿದ್ದಾರೆ, ಗೌರಸುಂದರ ಬಂದಿದ್ದಾರೆ, ಕಳೆದು ಹೋಗಿದ್ದ ನನ್ನ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಇದೆಲ್ಲ ಒಳ್ಳೆಯ ಚಿಹ್ನೆಗಳೇ ಅಂತ ಹೇಳ್ತಾರೆ. ಅವರು ಇದ್ದಂತೆ ಅವರು ತುಂಬಾ ಕ್ಷೀಣವಾಗಿ ದುರ್ಬಲವಾಗಿ ಕೇಳ್ತಿದ್ದ ಅವರ ವಾಣಿ ಶಕ್ತಿಭರಿತವಾಗಿ ಹೋಗ್ತದೆ. ಆಮೇಲೆ ತಮ್ಮ ಕೆಲವು ಶಿಷ್ಯರು ಕೂಡ ಅಲ್ಲಿ ಪತನವಾಗಿ ಉಲ್ಲೇಖಿಸಿ ಹೇಳ್ತಾರೆ. ಪತನವನ್ನು ಯಾರು ಬಿಟ್ಟು ಹೋಗಿದ್ದರ ಅವರನ್ನು ಉಲ್ಲೇಖಿಸಿ ಅವರು ಮಾತನಾಡ್ತಾ ಇದ್ರು. ತಪ್ಪುಗಳು ಇರಬಹುದು, ಅವುಗಳನ್ನು ಸರಿ ಮಾಡಬೇಕು. ಅಂತಹ ಸಮಯದಲ್ಲಿ ತಪ್ಪು ಮಾಡದಂತೆ ಪುನಃ ಆ ತಪ್ಪನ್ನು ಮಾಡದಂತೆ ಎಚ್ಚರಿಕೆ ವಹಿಸ್ಬೇಕು. ಸ್ವಲ್ಪ ಸೇವೆ ಮಾಡಿದವರನ್ನು ಕೃಷ್ಣ ಎಂದಿಗೂ ಕೂಡ ಮರೆಯುವುದಿಲ್ಲ ಹೇಳ್ತಾರೆ. ಪ್ರಭುಪಾದ್ರೆ ನೀವು ಮರೆಯುವುದಿಲ್ಲ ಎಂದರು ತಮಾಲ ಕೃಷ್ಣ. ಆಗ ನಾನು ಹೇಗೆ ಮರೆಯಲಿಕ್ಕೆ ಸಾಧ್ಯ? ಪ್ರಭುಪಾದ್ರು ಹೇಳ್ತಾರೆ, ನೀವೆಲ್ಲ ಚೈತನ್ಯ ಮಹಾಪ್ರಭುಗಳ ಉದ್ದೇಶವನ್ನು ಕಾರ್ಯಗತಗೊಳಿಸಲು ಸಹಾಯ ಮಾಡ್ತಾ ಇದ್ದೀರಾ. ನಿಮಗೆ ಶಕ್ತಿ ತುಂಬಲಿ ಎಂದು ಯಾವಾಗ್ಲೂ ನಾನು ಕೃಷ್ಣನನ್ನು ಬೇಡ್ತಾ ಇರ್ತೇನೆ. ನಾನು ಕೇವಲ ಸ್ವಲ್ಪ ಮಾತ್ರ, ನನಗೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಭಗವಂತ ಶಕ್ತಿ ಕೊಡ್ಲಿ, ನಾನು ಕೃಷ್ಣನನ್ನು ಬೇಡ್ತೇನೆ ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ನಂತರ ತಾವೆಂದುಕೊಂಡದನ್ನು ಪ್ರಭುಪಾದರು ನೆನಪು ಮಾಡಿಕೊಳ್ತಾರೆ. ಮ್ಲೇಚ್ಛರು ಯವನರು ವಿಗ್ರಹವನ್ನು ಏನು ಮಾಡ್ತಾರೋ, ಮುಂಚೆ ಇನ್ನೊಮ್ಮೆ ಅಲ್ಲಿಗೆ ಹೋದಾಗ ಅವರು ಭವ್ಯವಾಗಿ ಪೂಜೆ ಮಾಡ್ತಿದ್ದದನ್ನು ಅವರು ನೋಡ್ತಾರೆ. ಎಲ್ಲವನ್ನೂ ಚೆನ್ನಾಗಿ ಮಾಡಿ ಅವರು ಹೇಳ್ತಾರೆ, ಕೃಷ್ಣ ನಿಮ್ಗೆ ಖಂಡಿತವಾಗಿಯೂ ಸಹಾಯ ಮಾಡ್ತಾನೆ. ನಾನು ಇದುವರೆಗೆ ಮಾಡಿರುವುದೆಲ್ಲ ಈ ತತ್ವದ ಮೇರೆಗೆ ನನ್ನ ಗುರು ಮಹಾರಾಜರು ಏನು ಕಲ್ಪಿಸಿದಾರೋ ಅದನ್ನೇ ನಿರ್ವಹಿಸಲು ನನ್ನ ಕೈಲಾದ ಮಟ್ಟಿಗೆ ನಾನು ಪ್ರಯತ್ನ ಮಾಡಿದ್ದೇನೆ. ಆಮೇಲೆ ದಿವ್ಯ ಭಾವನೆಗಳ ಅಲೆಗಳಲ್ಲಿ ಅವರು ಓಲಾಡ್ತಾ ಪ್ರೀತಿಯ ಶಿಷ್ಯರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಾ ಶ್ರೀಲ ಪ್ರಭುಪಾದರು ಮಾತನ್ನು ಮುಂದುವರಿಸ್ತಾರೆ. ಅಮೆರಿಕಕ್ಕೆ ಹೋದಾಗ, ಅದರಲ್ಲೂ ಲಾಸ್ ಏಂಜಲ್ಸ್, ನ್ಯೂಯಾರ್ಕ್ಗಳಿಗೆ ಹೋದಾಗ ನನಗೆ ತುಂಬಾ ಹಿತ ಅಂತ ಎನಿಸ್ತದೆ ಅಂತ ಹೇಳ್ತಾರೆ. ನ್ಯೂಯಾರ್ಕ್ ಎದ್ದ ಕೂಡಲೇ ಅಲ್ಲಿ ಕಳೆದ ಮೊದಲ ದಿನಗಳ ನೆನಪಾಗ್ತದೆ ಶ್ರೀಲ ಪ್ರಭುಪಾದರಿಗೆ. ನಾನು ಅಲ್ಲಿ ಬೀದಿಯ ಹುಡುಗನಂತೆ ಇದ್ದೆ, ಅಲ್ಲಿ ಇಲ್ಲಿ ಅಳೆಯುತ್ತಾ ಇದ್ದೆ, ಸ್ಥಳಗಳನ್ನು ನೋಡುತ್ತಾ ನ್ಯೂಯಾರ್ಕ್ ನಗರದಲ್ಲಿ ಇದ್ದೆ. ಒಂದು ದಿನ ಬೆಳಿಗ್ಗೆ ನೋಡ್ತೇನೆ, ಎಲ್ಲ ಗೋಡೆಗಳು ಕೂಡ ಬೆಳ್ಳಗಾಗಿದೆ. ಅವು ಹೇಗೆ ಬೆಳ್ಳಗಾಗಿದೆ, ಯಾರು ಇದಕ್ಕೆ ಸುಣ್ಣ ಕೊಟ್ಟವರು ಎಂದು ಯೋಚಿಸ್ತಾ ಇದ್ರು. ಕೆಳಗೆ ಹೋದ್ರು, ತುಂಬಾ ಹಿಮ. ಆ ಹಿಮದಲ್ಲಿ ಕೊಡೆ ಹಿಡಿದುಕೊಂಡು ಹಾಲಿನ ಪೊಟ್ಟಣವನ್ನು ತೆಗೆದುಕೊಂಡು ಬರ್ತಾರೆ. ಆಗ ಒಂದು ಗುಹೆಯಂತಿರುವ ಜಾಗದಲ್ಲಿ ಅವರು ವಾಸಿಸ್ತಿದ್ರು. ಯಾವಾಗ್ಲೂ ಅಲ್ಲಿ ಕತ್ತಲೆ, ಅದರ ಲಕ್ಷ್ಯವೇ ಇರ್ಲಿಲ್ಲ ಪ್ರಭುಪಾದರಿಗೆ. ಏನೇ ಕಷ್ಟವಿದ್ರು ಅದನ್ನ ಅವರು ಲಕ್ಷ್ಯ ಮಾಡ್ತಿರ್ಲಿಲ್ಲ. ಪ್ರಚಾರ ಒಂದೇ ಮಾಡ್ಬೇಕಾಗಿತ್ತು. ಕೆಲವು ಸಲ ಜನ ಅವರನ್ನು ಮುಟ್ಟುತ್ತಿದ್ರು, ಕುಂಡುಕೋಕರ ಹಾಗೆ. ಆದ್ರೆ ಯಾರಿಗೂ ಕೂಡ ದ್ವೇಷ ಭಾವ ಅಂತ ಹೇಳಿ ಇರ್ಲಿಲ್ಲ. ಎಲ್ಲರೂ ಕೂಡ ಸ್ನೇಹಿತರಾಗಿದ್ರು. ಉಂಡಾಡಿ ಗುಂಡಗಳು ಕೂಡ ಸ್ನೇಹಿತರಾಗಿದ್ರಂತೆ. ನ್ಯೂಯಾರ್ಕ್ ಕಟ್ಟಡದ ಒಳಗೆ ಪ್ರವೇಶಿಸುವಾಗ ಅಲ್ಲಿ ಮಲಗಿದ್ದ ಈ ಉಂಡಾಡಿಗಳು ಎದ್ದು ಅವರಿಗೆ ಪ್ರಭುಪಾದರಿಗೆ ಜಾಗವನ್ನು ಕೊಟ್ಬಿಡ್ತಿದ್ರು. ಪ್ರಭುಪಾದರಿಗೆ ಎಲ್ಲಾ ಸ್ನೇಹಿತರು ಸತ್ರು, ಇವರ ನಡುವಿನ ವ್ಯತ್ಯಾಸವೇ ಆಗ ಗೊತ್ತಾಗ್ತಿರ್ಲಿಲ್ಲ. ತಮ್ಮ ಸ್ನೇಹಿತರೊಬ್ಬರಿಗೆ ಪ್ರಭುಪಾದರು ಬವರಿ ಬೀದಿಯಲ್ಲಿ ಹೋಗಿ ವಾಸ ಮಾಡುತ್ತಿದ್ದುದನ್ನು ಕೇಳಿ ಅದು ಅವರಿಗೆ ಒಮ್ಮೆ ಆಶ್ಚರ್ಯ ಆಗ್ತದೆ, ದಿಗ್ಭ್ರಮೆ ಆಗ್ತದೆ. ಅಯ್ಯೋ ಸ್ವಾಮೀಜಿ, ನೀವು ಬವರಿ ಬೀದಿಗೆ ಹೋಗಿದ್ದೀರಾ, ಅದು ಭಯಂಕರ ಸ್ಥಳ ಅಂತೇಳಿ ಅವರ ಸ್ನೇಹಿತರು ಹೇಳ್ತಾರೆ. ಆಗ ಅನೇಕ ಅಪಾಯಗಳನ್ನು ನಾನು ದಾಟಿದ್ದೇನೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಆದ್ರೂ ಇದು ನನಗೆ ಅದು ಅರ್ಥವಾಗ್ಲಿಲ್ಲ. ಇಲ್ಲಿ ಅಪಾಯವಿದೆ ಎನಿಸ್ಲೇ ಇಲ್ಲ. ಎಲ್ಲಿಗೂ ಹೋದ್ರೂ ಇದು ನನ್ನ ಮನೆ ಅಂತ ಎನಿಸ್ತಾ ಇದೆ. 26ನೇ 2ನೇ ಅವಿನ್ಯದಲ್ಲಿ ತಮ್ಮ ಪ್ರಥಮ ಪ್ರಚಾರ ಪ್ರಯತ್ನದ ವಿವರಗಳನ್ನು ಶ್ರೀಲ ಪ್ರಭುಪಾದರು ಇಲ್ಲಿ ನೆನಪಿಸಿಕೊಳ್ತಾರೆ. ನಾನು ತುಂಬಾ ಕಷ್ಟಪಡ್ತಿದ್ದೆ. ಬೆಳಿಗ್ಗೆ 7 ಗಂಟೆಗೆ, ಸಂಜೆ 7 ಗಂಟೆಗೆ ಪ್ರವಚನ, ಅಡುಗೆ ಮಾಡಿ, ಮತ್ತೆ ಬರುವವರಿಗೆಲ್ಲ ಪ್ರಸಾದ ಹಂಚಿ, ಸತ್ಸ್ವರೂಪ ಇದು ನಿನಗೆ ನೆನಪಿದೆಯಾ, ನೀನು ಮಾವಿನ ಹಣ್ಣು
ಆ ಮೊದಲಾದವುಗಳನ್ನೆಲ್ಲ ನೀನ್ ತರ್ತಾ ಇದ್ದೀಯಾ, ದಿನವೂ ಬರ್ತಿದ್ದೀಯ. ಆ ದಿನಗಳು ಈಗ ಕಳೆದು ಹೋಗಿದೆ. ಈಗ ಆ ದಿನಗಳನ್ನು ನಿನಗೆ ನೆನಪಿಸಿಕೊಂಡ್ರೆ ಸಂತೋಷವಾಗ್ತದೆ. ದೀಶನ ನೆನಪಿದೆಯಾ ನಿನ್ಗೆ? ಅವನು ಎಷ್ಟೊಂದು ಚಪಾತಿ ತಿಂತಿದ್ದ, ಅವನಿಗೆ ಸಾಲುತ್ತಲೇ ಇರ್ಲಿಲ್ಲ. ಅವನು ಮತ್ತೆ ಬೇಕು ಎಂದಾಗ್ಲೆಲ್ಲ ನಾನು 4 ಚಪಾತಿಯನ್ನು ಬಡಿಸ್ತಿದ್ದೆ. ಕೀರ್ತನಾನಂದರು, ಅಚ್ಯುತಾನಂದರು ಈ ಭಾನುವಾರಗಳ ಹಬ್ಬದೂಟಕ್ಕೆ 75 ಜನ ಬರ್ತಿದ್ರು. ಪ್ರಭುಪಾದ್ರಿಗೆ ಎಲ್ಲ ನೆನಪಾದವು. ಮೊದಲ ಸ್ಯಾನ್ ಫ್ರಾನ್ಸಿಸ್ಕೋ ದೇವಾಲಯ, ಮೊದಲ ಲಾಸ್ ಏಂಜಲೀಸ್ ದೇವಾಲಯ, ಸಿಯಾಟ್ಲಿಗೆ ಹೋದದ್ದು, ಗೌರಸುಂದರರನ್ನು ಹವಾಯಿಗೆ ಕಳಿಸಿದ್ದು, ಹವಾಯಿ ನ ಗೋವಿಂದದಾಸಿ ಇಲ್ಲಿ ಮಾವಿನ ಸುಗ್ಗಿ ಎಂದು ಪತ್ರ ಬರೆದದ್ದು. ಅದರಿಂದ ಪ್ರಭುಪಾದ್ರ ಅಲ್ಲಿಗೆ ಹೋದಾಗ ಅದು ಇಲಿಗಳ ಸುಗ್ಗಿಯಾಗಿ ಇಡೀ ರಾತ್ರಿ ಚಾವಣಿಗಳಲ್ಲೆಲ್ಲ ಇಲಿಗಳ ಕಾಟ ಇತ್ತು, ಓಡಾಟ. ಈ ಕೃಷ್ಣ ಪ್ರಜ್ಞೆ ಒಂದು ನವಜೀವನ ಪ್ರಭು ಎದ್ರು ಹೇಳ್ತಾರೆ ಅಲ್ಲಿ. ಅದರ ಬಗೆಗೆ ಅನುಮಾನವೇ ಇಲ್ಲ. ಅವರ ಯೋಚನೆಗಳು ಮುಂದಿನ ಪ್ರವಾಸದ ಕಡೆಗೆ ತಿರುಗ್ತದೆ. ವಿಮಾನದಲ್ಲಿ 3 ಸೀಟುಗಳಲ್ಲಿ ಮಲಗಬಹುದು ಅಂತ ಹೇಳಿ ಯಾರು ಹೇಳ್ತಾರೆ. ಆದ್ರೆ ಅಮೆರಿಕಗೆ ಹೋದ ಕೂಡಲೇ ಅಲ್ಲಿ ತಮ್ಮನ್ನು ಅಪಹರಿಸದಂತೆ ಶಿಷ್ಯರು ಎಚ್ಚರ ವಹಿಸ್ಬೇಕು ಅಂತ ಹೇಳ್ತಾರೆ. ರಾಕ್ಷಸರಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲೆಂದಲೇ ಕೃಷ್ಣನು ತಮ್ಮನ್ನು ಪಶ್ಚಿಮಕ್ಕೆ ಹೋಗದಂತೆ ತಡೆಯುತ್ತಾ ಇದ್ದಾನೆ ಎಂದು ಮೊದಲು ಅಂದುಕೊಂಡಿದ್ರು. ಈಗ ಏನೇ ಆಗ್ಲಿ ಅವರು ಹೋಗುವವರು ಇದ್ರು. ಪ್ರಭುಪಾದ್ರು ಹೊರಡ್ಲಿಕ್ಕೆ ಸಿದ್ಧರಾಗಿದ್ರು. ಆದ್ರೆ ವಿಳಂಬ ಮತ್ತು ಕಾತರತೆಗಳು ಮುಂದುವರಿತಾ ಇದ್ದವು. ಬಲವಂತರು ಕಲ್ಕತ್ತಾದಿಂದ ಹಿಂದಿರುಗಿದ್ರು. ಆದ್ರೆ ಪ್ರಭುಪಾದರಿಗೆ ಅವರನ್ನು ಕಂಡು ಸಂತೋಷವೇನೂ ಆಗ್ಲಿಲ್ಲ. ಅಭಿರಾಮರನ್ನು ಏಕೆ ಬಿಟ್ಟು ಬಂದಿದ್ದೀರಿ ಅಂತ ಕೇಳ್ತಾರೆ. ಬಲವಂತರು ತಾವು ಪ್ರಭುಪಾದರೊಂದಿಗೆ ಸ್ವಲ್ಪ ಕಾಲ ಇರಬೇಕೆಂಬುದು ಅವರ ಆಸೆ ಇದ್ದುದರಿಂದ ಮತ್ತು ಅಭಿರಾಮರು ಹಸಿರು ಕಾರ್ಡ್ ಪಡೆಯುವ ಕೊನೆಯ ಹಂತಗಳನ್ನು ನಿಭಾಯಿಸಬಲ್ಲರೆಂದು ಅನಿಸಿದ್ರಿಂದ ಬಿಟ್ಟು ಬಂದುದಾಗಿ ಹೇಳಿದ್ರು. ಗುರುವಿನ ಬಳಿ ಇರುವುದಕ್ಕಿಂತ ಗುರುವಿನ ಸೇವೆಯೇ ಹೆಚ್ಚಿನದು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಬಲವಂತರನ್ನು ಛೇಡಿಸಿದ್ರು. ಆನಂತರ ಅಲ್ಲಿ ಟಿಕೆಟಿಗಳಿಗಾಗಿ ತಮಾಲ ಕೃಷ್ಣರು ದೆಹಲಿಗೆ ಹೋಗ್ತಾರೆ. ತಮ್ಮೊಂದಿಗೆ ತಮಾಲ ಕೃಷ್ಣ ಮತ್ತು ಅಮೆರಿಕನ್ನರ ತಂಡವು ಭಾರತವನ್ನು ಬಿಡುವುದಕ್ಕೆ ಇನ್ನು ಕೆಲವು ದಿನ ವಿಳಂಬವಾಗ್ತದೆ ಎಂದು 2 ದಿನಗಳ ನಂತರ ಶ್ರೀಲ ಪ್ರಭುಪಾದರಿಗೆ ತಿಳಿದು ಬಂದಾಗ ಅವರು ಶ್ರುತಕೃತಿಯನ್ನು ಸೇವಕರನ್ನಾಗಿ ಮಾಡಿಕೊಳ್ತಾರೆ. ಉಳಿದವರನ್ನು ಬಿಟ್ಟು ಕೂಡ್ಲೆ ಹೊರಡುವುದಾಗಿ ಹೇಳ್ತಾರೆ. ಮುಂದೆ ಲಂಡನ್ ವಿಮಾನ ನಿಲ್ದಾಣದಲ್ಲಿ ಮುಸ್ಕರ ಎಂಬ ಸುದ್ದಿ ಬರ್ತದೆ. ಅಲ್ಲದೆ ಹೊರಡುವ ಹಿಂದಿನ ದಿನ ಅವರಿಗೆ ಆರೋಗ್ಯದ ಸ್ಥಿತಿ ಸ್ವಲ್ಪ ಮೇಲೆ ಕೆಳಗೆ ಆಗ್ತದೆ. ಅನೇಕ ಭಕ್ತರು ಪ್ರವಾಸ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಆದರೆ ವಿಸ್ಮಯವೂ ಎಂಬಂತೆ ಟಿಕೆಟ್ಗಳು, ಪಾಸ್ಪೋರ್ಟ್ಗಳು ಎಲ್ಲ ಕೂಡ ಬಂದವು. ಬೃಂದಾವನದಲ್ಲಿ 6 ತಿಂಗಳು ಕಳೆದ ಮೇಲೆ ಆಗಸ್ಟ್ 28ರ ಮಧ್ಯರಾತ್ರಿಯಲ್ಲಿ ಶ್ರೀಲ ಪ್ರಭುಪಾದ ಅವರ ತಂಡವು ಕೃಷ್ಣ ಬಲರಾಮ ದೇವಾಲಯದ ಮುಂದಿನ ಬಾಗಿಲಿನಿಂದ ಹಲವಾರು ಕಾರುಗಳಲ್ಲಿ ದೆಹಲಿಯ ಕಡೆಗೆ ಹೊರಟರು. ಸರಿ, ಅದೇ ಅಲ್ಲ? ಹೌದು ಮಾತಾಜಿ. ಓಕೆ. ಪ್ರಭುಪಾದರು ಹೊರಟಿದ್ದಾಗ ಅವರು ವೃಂದಾವನದ ಗೆಳೆಯರಾಗಿದ್ದ ಅವರಿಗೆ ವೃಂದಾವನದ ಗೆಳೆಯರಾಗಿದ್ದ ಬಿಷಪ್ ಚಂದ್ರ ಶೇಟ್ ಅವರು ಬಂದು ಪ್ರತಿಭಟನೆ ಮಾಡ್ತಾರೆ. ಆಗ ನಿಮಗೆ ಏನಾದ್ರೂ ಆಗಿ ನೀವು ವೃಂದಾವನದ ಹೊರಗೆ ಜೀವ ಬಿಡುವುದು ಒಳ್ಳೆಯದಲ್ಲ. ಆದ್ರೆ ಶಿಷ್ಯರು ತಮ್ಮನ್ನು ಅಷ್ಟೊಂದು ಪ್ರೀತಿಸುವುದರಿಂದ ಅವರುಗಳ ಪ್ರಾರ್ಥನೆಯನ್ನು ಸುಲಭವಾಗಿ ನಿರಾಕರಿಸುವುದು ತಮ್ಮಿಂದ ಆಗ್ಲಿಲ್ಲ ಅಂತೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಪ್ರಯಾಣವು ತುಂಬಾ ತ್ರಾಸದಾಯಕವಾದ್ರೆ ತಾವು ಕೂಡಲೇ ಹಿಂದಕ್ಕೆ ಬರ್ತೇನೆ ಅಂತ ಹೇಳ್ತಾರೆ. ತಾವು ಕೃಷ್ಣನನ್ನೇ ಅವಲಂಬಿಸಿರುವುದಾಗಿ ಅವರು ಸೆಟ್ರಿಗೆ ಹೇಳ್ತಾರೆ. ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿ ಪ್ರಭುಪಾದರು ಪ್ರಯಾಣ ಮಾಡ್ತಾರೆ. ಪ್ರವಾಹದಿಂದ ಅವರು ತುಂಬಾ ಹಾಳಾಗಿದ್ದ ರಸ್ತೆಗಳಲ್ಲಿ 2 ಗಂಟೆ ಪ್ರಯಾಣ ಮಾಡಿ ಅವರು ದೆಹಲಿ ವಿಮಾನಕ್ಕೆ ಅಲ್ಲಿಯ ನಿಲ್ದಾಣಕ್ಕೆ ಬರ್ತಾರೆ. ಶ್ರೀಲ ಪ್ರಭುಪಾದರು ಕಾರಿನಲ್ಲೇ ಕಾಯ್ತಾ ಇದ್ರು. ಬೆಳಗು ಬೆಚ್ಚಗಿತ್ತು.
ಭಕ್ತರು ಕಾರಿನ ಬಾಗಿಲು ತೆರೆದರು. ಬಂಗಾಳದ ಸೆರೆಮನೆಯಿಂದ ಈಚೆಗೆ ಬಿಡುಗಡೆ ಹೊಂದಿದ್ದ ಭವಾನಂದ ಗೋಸ್ವಾಮಿಯವರು ಪ್ರಭುಪಾದರ ದರ್ಶನಕ್ಕೆ ಸಕಾಲಕ್ಕೆ ಬರ್ತಾರೆ. ಕಾರಿನ ಬಳಿಗೆ ಬಂದು ಭವಾನಂದರು ಪ್ರಭುಪಾದರ ಕಾಲಿನ ಮೇಲೆ ತಲೆ ಇರಿಸ್ತಾರೆ. ಹೇಗಿದ್ದೀರಿ ಪ್ರಭುಪಾದರು ಕೇಳ್ತಾರೆ ಅವರನ್ನು. ಮಾಯಾಪುರದಲ್ಲಿ ಎಲ್ಲವೂ ಸುಧಾರಿಸುತ್ತದೆ ಎಂದು ಭವಾನಂದರು ಹೇಳ್ತಾರೆ. ದೇವಾಲಯಕ್ಕೆ ಮುತ್ತಿಗೆ ಹಾಕಿದ್ದ ಪುಂಡು ಪೋಖರ ವಿರುದ್ಧ ಸ್ಥಳೀಯ ಸಾಧುಗಳೆಲ್ಲ, ನಾಗರಿಕರು ಎಲ್ಲರೂ ತಿರುಗಿ ಬಿದ್ದಿದ್ದಾರೆ ಅಂತ ಇಸ್ಕಾನ್ ಅನ್ನು ಸಮರ್ಥಿಸುತ್ತಿದ್ದಾರೆ ಎಂದು ಹೇಳ್ತಾರೆ. ಕಸ್ಟಮ್ ಆಚರಣೆಗಳಿಗಾಗಿ ಒಳಗಾಗುವ ಮುನ್ನ ಶ್ರೀಲ ಪ್ರಭುಪಾದರು ವಿಮಾನ ನಿಲ್ದಾಣದ ಕಾಯುವ ಕೋಣೆಗೆ ಬಂದರು. ಶ್ರೀಲ ಪ್ರಭುಪಾದರು ತಮಾಲಕೃಷ್ಣ, ಉಪೇಂದ್ರ, ಪ್ರದ್ಯುಮ್ನ ಮತ್ತು ಪ್ರದ್ಯುಮ್ನರ ಪತ್ನಿ ಅರುಂಧತಿ ಈ 4 ತಂಡದೊಡನೆ ಹೊರಟಾಗ ಸುಮಾರು 10 ಜನರ ಭಕ್ತರು ಬೀಳ್ಕೊಡಲು ಬಂದಿದ್ರು. ಶ್ರೀಲ ಪ್ರಭುಪಾದರು ವಿಮಾನ ನಿಲ್ದಾಣದ ವಾಹನದಲ್ಲಿ ನೆಟ್ಟಗೆ ಕುಳಿತರು. ತಮ್ಮ ಜಪದ ಚೀಲದಲ್ಲಿದ್ದ ಜಪದ ಮಣಿಗಳ ಮೇಲೆ ಮೌನವಾಗಿ ಅವರು ಬೆರಳಾಡಿಸ್ತಾ ಇದ್ರು. ಪಾದುಕೆಗಳ ಮೇಲಿದ್ದ ಬರಿಗಾಲುಗಳು ಮತ್ತು ಅವರ ಕೈಗಳು ಸ್ವಲ್ಪ ಊದಿಕೊಂಡಿದ್ದವು. ಯಾರ್ಯಾರು ಬಂದಿದ್ದಾರೆಂಬುದನ್ನು ಕಂಡು ಪ್ರತಿಯೊಬ್ಬರನ್ನು ಗುರುತಿಸಿ ಅವರು ತಲೆ ಆಡಿಸ್ತಾ ಇದ್ರು. ಶ್ರೀಲ ಪ್ರಭುಪಾದರಿಗೆ ಅವರು ಮಾತನಾಡುವ ಅವಶ್ಯಕತೆಯೇ ಇಲ್ಲ ಎಂದು ಭಕ್ತರಿಗೆ ಅನಿಸ್ತದೆ. ಅವರೊಂದಿಗೆ ಇರುವುದೇ ಅದ್ಭುತ, ತೃಪ್ತಿದಾಯಕ. ಈಗಾಗಲೇ ತಮ್ಮೊಂದಿಗೆ ಸಮಗ್ರವಾಗಿ ಅವರು ಮಾತನಾಡಿದ್ದಾರೆ. ಅವರು ತಮ್ಮ ಪುಸ್ತಕಗಳ ಮೂಲಕ ಬೇರೆ ಬಗೆಗಳಲ್ಲಿಯೂ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ. ಆದುದರಿಂದ ಭಕ್ತರೆಲ್ಲ ಶ್ರೀಲ ಪ್ರಭುಪಾದರ ಚಕ್ರ ಕುರ್ಚಿಯಲ್ಲಿ ವಿಮಾನವೇರುವ ತನಕ ಅವರ ಕಡೆ ಅವರು ಪ್ರೀತಿಯಿಂದ ನೋಡುತ್ತಾ ಕೀರ್ತನೆಯನ್ನು ಮಾಡುತ್ತಾ ಇದ್ದರು. ಹರೇ ಕೃಷ್ಣ. ತವರು ಮನೆ ವೃಂದಾವನದಲ್ಲಿ. ನೆಕ್ಸ್ಟ್ ಅಧ್ಯಾಯ 9. ಮಂಜುಳಾ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತವರು ಮನೆ ವೃಂದಾವನದಲ್ಲಿ ದೀರ್ಘ ಹಾರಾಟದಲ್ಲಿ ಶ್ರೀಲ ಪ್ರಭುಪಾದರು ಶಾಂತವಾಗಿದ್ದರು. ವೃಂದಾವನದಲ್ಲಿ ಮಾಡುತ್ತಿದ್ದಂತೆ ಇಲ್ಲಿ ಕಷ್ಟದ ಸಂದರ್ಭವನ್ನು ನಿವಾರಿಸಲು ಶಿಷ್ಯರಿಗೆ ಸಾಧ್ಯವಾಗಿರಲಿಲ್ಲ. ಅವರ ಸುತ್ತ ಸಿಗರೇಟಿನ ಹೊಗೆ, ಜೋರು ಮಾತು, ಕುಡಿತದ ಅಟ್ಟಹಾಸಗಳು ತುಂಬಿಕೊಂಡಿದ್ದುವು. ತುಂಬಾ ಕಾತುರವಿದ್ದರು. ಶ್ರೀಲ ಪ್ರಭುಪಾದರಿಗೆ ಏನು ಸೇವೆ ಮಾಡಬೇಕೆಂದಾಗಲಿ, ಅವರನ್ನು ಏನು ಕೇಳಬೇಕೆಂದಾಗಲಿ ತಮಾಲಕೃಷ್ಣರಿಗೆ ತೋಚಲಿಲ್ಲ. ಅಲ್ಲದೆ ಹೇಗಿದ್ದೀರಿ ಎಂಬ ಔಪಚಾರಿಕ ಪ್ರಶ್ನೆಗಳಿಂದ ಆರಂಭಗೊಳ್ಳುವ ಮಾತು ತಮಗಿಷ್ಟವಿಲ್ಲ ಎಂದು ಶ್ರೀಲ ಪ್ರಭುಪಾದರು ಬೇರೆ ಅನೇಕ ಬಾರಿ ಹೇಳಿದ್ದರು. ತಮ್ಮ ಗುರು ಮಹಾರಾಜರ ಮನಸ್ಸನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಶಿಷ್ಯರಿಗೆ, ಸೇವಕರಿಗೆ ಸಾಧ್ಯವಾಗದೆಂಬುದು ತಿಳಿದಿತ್ತು. ಅಲ್ಲದೆ ವೈಷ್ಣವನ ಮನಸ್ಸನ್ನು ಅರಿಯುವ ಪ್ರಯತ್ನ ಮಾಡಬಾರದೆಂದು ಶಾಸ್ತ್ರಗಳು ಎಚ್ಚರಿಸಿದ್ದುವು. ಆದರೆ ಪ್ರಶಾಂತ ವಾತಾವರಣವನ್ನು ಕಲ್ಪಿಸಿ, ಸ್ನಾನ ವೇಷಭೂಷಣಗಳಲ್ಲಿ ಸಹಕರಿಸಿ, ಅಥವಾ ಕೃಷ್ಣ ಬಲರಾಮರ ದರ್ಶನಕ್ಕಾಗಿ ದೇವಾಲಯಕ್ಕೆ ಕರೆದೊಯ್ದು ಶ್ರೀಲ ಪ್ರಭುಪಾದರಿಗೆ ನೆಮ್ಮದಿಯನ್ನುಂಟು ಮಾಡುವುದೇ ತಮ್ಮ ಸೇವೆಯ ಉದ್ದೇಶ ಎಂಬುದನ್ನು ಅವರೆಲ್ಲ ತಿಳಿದಿದ್ದರು. ಆದರೆ ಈಗ ಅವರು ಅದೊಂದನ್ನು ಮಾಡುವಂತಿಲ್ಲ. ಹಿಂದೆಂದಿಗಿಂತ ಹೆಚ್ಚಾಗಿ ಈಗ ಅವರು ಕೃಷ್ಣನ ಕೈಯಲ್ಲಿದ್ದರು. ವಯಸ್ಸು ತಮ್ಮನ್ನು ಬಾಧಿಸುತ್ತಿರುವಾಗ ಶಿಷ್ಯರುಗಳೆಲ್ಲ ಎಷ್ಟೇ ಅಭಿಲಾಷೆ ಇದ್ದರೂ ಏನೂ ಸಹಾಯ ಮಾಡಲಾರರು ಎಂದು ಆ ವರ್ಷದ ಆರಂಭದಲ್ಲಿ ಭುವನೇಶ್ವರದಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದರು. ಭವ್ಯವಾದ ಭಕ್ತಿ ವೇದಾಂತ ಮಂದಿರದಲ್ಲಿದ್ದರೂ ಕೂಡ ತೊಂದರೆಗಳು ತಮ್ಮನ್ನು ಬಾಧಿಸುತ್ತಿಲ್ಲವೆಂದು ಹೇಳಲಾಗದು ಎಂಬ ನಿದರ್ಶನವನ್ನು ಕೊಟ್ಟಿದ್ದರು. ಆದರೆ ಪ್ರಭುಪಾದರ ಬಯಕೆಗಳಿಗೆ ಸೂಕ್ಷ್ಮವಾಗಿ ಸ್ಪಂದಿಸುತ್ತಿದ್ದ ಮತ್ತು ಅವರ ಸೇವೆಯಲ್ಲಿ ಪಕ್ವತೆ ಪಡೆದಿದ್ದ
ತಮಾಲ ಕೃಷ್ಣರು ಆಗಾಗ ಗುರು ಮಹಾರಾಜರ ಬಳಿಗೆ ಹೋಗಿ ಮಾತನಾಡುತ್ತಿದ್ದರು. ಶ್ರೀಲ ಪ್ರಭುಪಾದರೆ, ನೀವು ಲಂಡನ್ನಿಗೆ ಹೋದಾಗ ನಿಮ್ಮೊಂದಿಗಿರುವ ಭಾಗ್ಯಕ್ಕಾಗಿ ಶಿಷ್ಯರೆಲ್ಲ ಸಂತೋಷ ಪಡುತ್ತಾರೆ ಎಂದು ತಮಾಲ ಕೃಷ್ಣರು ಹೇಳಿದರು. ಹೌದು, ನಾವು ಹೋಗುತ್ತಿರುವುದು ಒಳ್ಳೆಯದು ಎಂದರು ಪ್ರಭುಪಾದರು. ಅದು ಬಿಟ್ಟರೆ ಉಳಿದಂತೆ ಮೌನವಾಗಿದ್ದು ಕೃಷ್ಣನ ಧ್ಯಾನ ಮಾಡುತ್ತಾ ಕೃಷ್ಣ ಪ್ರೇಮವನ್ನು ಜಗತ್ತಿಗೆ ಒದಗಿಸುವ ಧ್ಯೇಯದ ಬಗೆಗೆ ಚಿಂತಿಸುತ್ತಾ ಇರುತ್ತಿದ್ದರು. ಹರೇ ಧನ್ಯವಾದ ಮಾತಾಜಿ. ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಲ್ಲ ನಾನು ಓದಿಸೋದ ಮಾತಾಜಿ? ಓದಿ ಮಾತಾಜಿ Okay, ಒಂದು ಪೇಜ್. ಮಾತಾಜಿ, okay. ಓದೋದ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ ಮಾತಾಜಿ. ನಮಗಳ ಮಾತಾಜಿ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಯಾಣ ಅನಿರೀಕ್ಷಿತವಾಗಿ ಪ್ರಯಾಸಮಯವಾಯಿತು. ರೋಮ್ನಲ್ಲಿ ವಿಮಾನವು ಇಳಿದಾಗ ಅಲ್ಲಿ 4 ಗಂಟೆ ತಡವಾಯಿತು. ಶ್ರೀಲ ಪ್ರಭುಪಾದರು ವಿಮಾನ ನಿಲ್ದಾಣದ ಕಾಯುವ ಕೋಣೆಯಲ್ಲಿ ಕಾಯುತ್ತಾ ಕೂರಬೇಕಾಯಿತು. ಕೊನೆಗೆ ಲಂಡನ್ಗೆ ಬಂದಾಗ ಮುಷ್ಕರದ ಪರಿಣಾಮವಾಗಿ ಇಳಿಯಲಾಗದೆ ವಿಮಾನವು ಗಂಟೆಗಟ್ಟಲೆ ಪ್ರದಕ್ಷಿಣೆ ಹಾಕಬೇಕಾಗಿ ಬಂತು. ಕೊನೆಗೆ ದೆಹಲಿಯನ್ನು ಬಿಟ್ಟ 20 ಗಂಟೆಗಳ ಅನಂತರ ವಿಮಾನವು ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ಸುಂಕದ ಅಧಿಕಾರಿಗಳು, ವಲಸೆ ಅಧಿಕಾರಿಗಳು ಮತ್ತು ಬ್ರಿಟಿಷ್ ಏರ್ವೇಸ್ ನ ಸಿಬ್ಬಂದಿಯವರು ಎಲ್ಲ ಅಗತ್ಯದ ಕಟ್ಟಳೆಗಳನ್ನು ಬೇಗ ಮುಗಿಸಲು ಶ್ರೀಲ ಪ್ರಭುಪಾದರಿಗೆ ಕುರ್ಚಿಯಲ್ಲೇ ಅವಕಾಶ ಮಾಡಿಕೊಟ್ಟರು. ಕೂಡಲೇ ಉತ್ಸಾಹಿ ಶಿಷ್ಯರು ಅವರನ್ನು ಮುತ್ತಿಕೊಂಡರು. ಅನಂತರ ಅವರು ಬಿಳಿಯ ರೋಲ್ಸ್ ರಾಯ್ಸ್ ಕಾರಿನಲ್ಲಿ ಕುಳಿತು ಭಕ್ತಿ ವೇದಾಂತ ಮಂದಿರಕ್ಕೆ ತೆರಳಿದರು. ವೃಂದಾವನದ ಶಾಂತಿ ನೆಮ್ಮದಿಗಳಿಗೆ ಹೋಲಿಸಿದರೆ ಲಂಡನ್ ವಿಮಾನ ನಿಲ್ದಾಣ ಮತ್ತು ನಗರದೊಳಗೆ ಬರುವ ಗಲಾಟೆಯ ಹೆದ್ದಾರಿಗಳು ವಿರುದ್ಧ ಚಿತ್ರವನ್ನೇ ಕೊಡುತ್ತವೆ ಎಂದು ಖಚಿತವಾಗಿ ಹೇಳಬಹುದು. ಆದರೆ ಭಾರತದ ಹವಾಮಾನ ಮತ್ತು ಲೋಕಾತೀತ ಭಾರತೀಯ ಸಂಸ್ಕೃತಿಗಳ ವಾತಾವರಣಗಳನ್ನು ಬಿಟ್ಟು ಪಶ್ಚಿಮದ ರಾಷ್ಟ್ರಗಳಿಗೆ ಬರುವುದು ಪ್ರಭುಪಾದರಿಗೆ ಅಸಾಮಾನ್ಯ ಸಂಗತಿಯೇನಲ್ಲವಲ್ಲ. ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ, ಮಂಜಿನ ಸೀಮೆಗಳಿಗೆ, ಉಷ್ಣ ವಲಯಗಳಿಗೆ, ನಗರಗಳಿಗೆ, ಕಾಡುಗಳಿಗೆ ಹೋಗುವ ಕೆಲಸವನ್ನು ಕರಿಯ ಜನ, ಬಿಳಿಯ ಜನ ಮತ್ತು ಪ್ರಾಚ್ಯರೊಂದಿಗೆ ಖಚಿತವಾಗಿ ಕಾಲಕಾಲಕ್ಕೆ ಬೆರೆಯುವುದನ್ನು ಅವರು ಮಾಡುತ್ತಲೇ ಬಂದಿದ್ದರು. ಹೆದ್ದಾರಿಯಲ್ಲಿ ತಟಕ್ಕಲೆ 100 ವಾಹನಗಳನ್ನಾಗಲಿ, ಕಾರ್ಖಾನೆಗಳ ಹೊಗೆಯನ್ನಾಗಲಿ, ಹೊಟ್ಟೆಯ ಪಾಡಿಗೆ ಕುರುಡು ಇಲಿಗಳಂತೆ ನುಗ್ಗುವ ಜನಗಳನ್ನಾಗಲಿ ಅಥವಾ ಗಗನಚುಂಬಿ ಕಟ್ಟಡಗಳನ್ನಾಗಲಿ ಕಂಡು ದಿಗ್ಭ್ರಮೆಗೊಳ್ಳುವ ಹಳ್ಳಿಯ ಹಿಂದುಗುರುವಾಗಿರಲಿಲ್ಲ ಅವರು. ಶ್ರೀಲ ಪ್ರಭುಪಾದರ ಪಾಲಿಗೆ ಸಂಸ್ಕೃತಿ ಆಘಾತ ಎಂಬುದೇ ಇರಲಿಲ್ಲ. ಆದರೆ ಶ್ರೀಲ ಪ್ರಭುಪಾದರು ಅಷ್ಟು ಸೊರಗಿ ಹೋಗಿದ್ದಾರೆಂಬುದನ್ನಾಗಲಿ, ಈ ಸ್ಥಿತಿಯಲ್ಲಿ ಯಾರಾದರೂ ಪ್ರವಾಸ ಕೈಗೊಳ್ಳಬಲ್ಲರೆಂಬುದನ್ನಾಗಲಿ ಊಹಿಸಿರದ ಲಂಡನ್ನಿನ ಶಿಷ್ಯರಿಗೆ ಅವರನ್ನು ಕಂಡು ಆಘಾತವಾಗಿತ್ತು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಲು ಬಂದಿದ್ದ ಭಕ್ತರಿಗೆ ಅದೊಂದು ಹೃದಯ ಕುಲುಕುವ ಅನುಭವವಾಗಿತ್ತು. ವೃಂದಾವನದಲ್ಲಿ ಪ್ರಭುಪಾದರ ಸ್ಥಿತಿಯ ಬಗೆಗೆ ವರದಿಗಳನ್ನು ಕೇಳಿದ್ದವರು ಕೂಡ ಇಂತಹ ದೃಶ್ಯವನ್ನು ಕಾಣಲು ಮಾನಸಿಕವಾಗಿ ಸಿದ್ಧರಿರಲಿಲ್ಲ. ಪ್ರಭುಪಾದರು ಹಿಂದಿನಂತೆಯೇ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಲೋಕಾತೀತರಾಗಿದ್ದರು. ಆದರೆ ಅವರು ಅಷ್ಟೊಂದು ಬದಲಾಗಿರುವುದು ಭಕ್ತರಿಗೆ ಆಘಾತ ತಂದಿತ್ತು. ಈಗ ಅವರು ಮಾನವ ಕಲ್ಯಾಣಕ್ಕಾಗಿ ದೀರ್ಘ ವ್ರತಾಚರಣೆಗಳನ್ನು ಕೈಗೊಂಡು ಪ್ರಚಂಡ ಋಷಿಯಂತೆ ಸದೇಹಿಯಾಗಿದ್ದು ಅದನ್ನು ಮೀರಿದವರಂತೆ ಕಂಡು ಬಂದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನೆಕ್ಸ್ಟ್ ನಮ್ದು ಅಧ್ಯಾಯ 9 ತವರು ಮನೆ ವೃಂದಾವನದಲ್ಲಿ ಪ್ರಭುಪಾದರು ಏನೆಲ್ಲ ಮಾಡ್ತಾರ ನೋಡೋಣ. ದೀರ್ಘ ಹಾರಾಟದ ನಂತರ ಶ್ರೀಲ ಪ್ರಭುಪಾದರು ಶಾಂತವಾಗಿ ಇದ್ರು. ಅವರು ವೃಂದಾವನದಲ್ಲಿ ಮಾಡುತ್ತಿದ್ದಂತೆ ಇಲ್ಲಿ ಕಷ್ಟದ ಸಂದರ್ಭವನ್ನು ನಿವಾರಿಸಲು ಶಿಷ್ಯರಿಗೆ ಸಾಧ್ಯವಾಗಿರಲಿಲ್ಲ. ಅವರ ಸುತ್ತ ಸಿಗರೇಟಿನ ಹೊಗೆ, ಜೋರು ಮಾತು, ಕುಡಿತದ ಅಟ್ಟಹಾಸಗಳು ಇವುಗಳೆಲ್ಲ ತುಂಬಿಕೊಂಡಿದ್ದವು. ತುಂಬಾ ಕಾತರವಿದ್ರೂ ಕೂಡ ಶ್ರೀಲ ಪ್ರಭುಪಾದರಿಗೆ ಏನು ಸೇವೆ ಮಾಡಬೇಕೆಂದಾಗ್ಲಿ, ಅವರನ್ನು ಏನು ಕೇಳಬೇಕು ಆ ತಮಾಲ ಕೃಷ್ಣರಿಗೆ ಅದು ಗೊತ್ತಾಗುವುದಿಲ್ಲ. ಅಲ್ಲದೆ ಹೇಗಿದ್ದೀರಿ ಎಂಬ ಔಪಚಾರಿಕ ಪ್ರಶ್ನೆಗಳಿಂದ ಆರಂಭಗೊಳ್ಳುವ ಮಾತು ತಮಗಿಷ್ಟ ಇಲ್ಲ ಅಂತೇಳಿ ಶ್ರೀಲ ಪ್ರಭುಪಾದರು ಬೇರೆ ಕಡೆ ಎಲ್ಲ ಅನೇಕ ಸಲ ಹೇಳಿದ್ದಾರೆ. ತಮ್ಮ ಗುರು ಮಹಾರಾಜರ ಮನಸ್ಸನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಶಿಷ್ಯರಿಗೆ, ಸೇವಕರಿಗೆ ಸಾಧ್ಯವಾಗದೆಂಬುದು ತಿಳಿದು ಕೂಡ ಇತ್ತು. ಆ ವೈಷ್ಣವನ ಮನಸ್ಸನ್ನು ಅರಿಯುವ ಪ್ರಯತ್ನ ಮಾಡಬಾರದೆಂದು ಶಾಸ್ತ್ರಗಳು ಕೂಡ ಎಚ್ಚರಿಸಿಕೊಟ್ಟಿದ್ದೇವೆ. ಆದರೆ
ಪ್ರಶಾಂತ ವಾತಾವರಣವನ್ನು ಕಲ್ಪಿಸಿ ಸ್ನಾನ ವೇಷಭೂಷಣಗಳಲ್ಲಿ ಸಹಕರಿಸಿ ಕೃಷ್ಣ ಬಲರಾಮರ ದರ್ಶನಕ್ಕಾಗಿ ದೇವಾಲಯಕ್ಕೆ ಕರೆದೊಯ್ದ ಶೀಲ ಪ್ರಭುಪಾದರಿಗೆ ನೆಮ್ಮದಿಯನ್ನು ಉಂಟು ಮಾಡುವುದೇ ತಮ್ಮ ಸೇವೆಯ ಉದ್ದೇಶ ಎಂಬುದನ್ನು ಅವರೆಲ್ಲ ತಿಳಿದಿದ್ರು. ಆದ್ರೆ ಈಗ ಅವರು ಅದೊಂದನ್ನು ಮಾಡುವಂತೆ ಇಲ್ಲ. ಹಿಂದೆಂದಿಗಿಂತ ಹೆಚ್ಚಾಗಿ ಈಗ ಅವರು ಕೃಷ್ಣನ ಕೈಯಲ್ಲಿ ಇದ್ರು. ವಯಸ್ಸು ತಮ್ಮನ್ನು ಬಾಧಿಸುತ್ತಿರುವಾಗ ಅವರೆಲ್ಲರೂ ಎಷ್ಟೇ ಅಭಿಲಾಷೆ ಇದ್ರು ಏನೂ ಸಹಾಯ ಮಾಡ್ಲಿಕ್ಕೆ ಆಗುವುದಿಲ್ಲ ಎಂದು ಈ ವರ್ಷದ ಆರಂಭದಲ್ಲಿ ಭುವನೇಶ್ವರದಲ್ಲಿ ಶೀಲ ಪ್ರಭುಪಾದರು ಹೇಳ್ತಾರೆ. ಭವ್ಯವಾದ ಭಕ್ತಿ ವೇದಾಂತ ಮಂದಿರದಲ್ಲಿ ಇದ್ರೂ ಕೂಡ ತೊಂದರೆಗಳು ತಮ್ಮನ್ನು ಬಾಧಿಸುತ್ತಿಲ್ಲವೆಂದು ಹೇಳಲಾಗ್ಲಿಕ್ಕಾಗುವುದಿಲ್ಲ ಎಂಬ ನಿರ್ದೇಶನವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಪ್ರಭುಪಾದರ ಬಯಕೆಗಳಿಗೆ ಸೂಕ್ಷ್ಮವಾಗಿ ಸ್ಪಂದಿಸುತ್ತಿದ್ದ ಮತ್ತು ಅವರ ಸೇವೆಯಲ್ಲಿ ಪಕ್ವತೆ ಪಡೆದಿದ್ದ ತಮಾಲ ಕೃಷ್ಣರು ಆಗಾಗ ಗುರು ಮಹಾರಾಜರ ಬಳಿಗೆ ಹೋಗಿ ಮಾತನಾಡ್ತಾ ಇದ್ರು. ಶೀಲ ಪ್ರಭುಪಾದ್ರೆ, ನೀವು ಲಂಡನ್ನಿಗೆ ಹೋದಾಗ ನಿಮ್ಮೊಂದಿಗಿರುವ ಭಾಗ್ಯಕ್ಕಾಗಿ ನಿಮ್ಮ ಶಿಷ್ಯರೆಲ್ಲ ಸಂತೋಷ ಪಡ್ತಾರೆ ಅಂತ ಹೇಳಿ ತಮ್ಮಾಲ ಕೃಷ್ಣರು ಹೇಳ್ತಾರೆ. ಹೌದು, ನಾವು ಹೋಗುತ್ತಿರುವುದು ಒಳ್ಳೆಯದು ಎಂದರು ಪ್ರಭುಪಾದರು. ಅದನ್ನು ಬಿಟ್ಟು ಉಳಿದಂತೆ ಮೌನವಾಗಿ ಇದ್ರು ಕೃಷ್ಣನ ಧ್ಯಾನ ಮಾಡುತ್ತಾ ಕೃಷ್ಣನ ಪ್ರೇಮವನ್ನು ಜಗತ್ತಿಗೆ ಒದಗಿಸುವ ಧ್ಯೇಯದ ಬಗ್ಗೆ ಅವರು ಚಿಂತಿಸ್ತಾ ಇರ್ತಿದ್ರು. ಪ್ರಯಾಣ ಅನಿರೀಕ್ಷಿತವಾಗಿ ಪ್ರಯಾಸಮಯವಾಗಿ ಆಯಿತು. ರೋಮ್ನಲ್ಲಿ ವಿಮಾನವು ಇಳಿದಾಗ ಅಲ್ಲಿ 4 ಗಂಟೆ ತಡ ಆಯಿತು. ಶ್ರೀಲ ಪ್ರಭುಪಾದರು ವಿಮಾನ ನಿಲ್ದಾಣದ ಕಾಯುವ ಕೋಣೆಯಲ್ಲಿ ಕಾಯ್ತಾ ಕೂತ್ಕೊಳ್ಬೇಕಾಯ್ತು. ಕೊನೆಗೆ ಲಂಡನ್ನಿಗೆ ಬಂದಾಗ ಆ ಮುಸ್ಕರದ ಪರಿಣಾಮವಾಗಿ ಇಳಿಯಲಾಗದೆ ವಿಮಾನ ಗಂಟೆಗಟ್ಲೆ ಅಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾಗಿ ಬಂತು. ಕೊನೆಗೆ ದೆಹಲಿಯನ್ನು ಬಿಟ್ಟ 20 ಗಂಟೆಗಳ ಅನಂತರ ವಿಮಾನವು ಹಿತ್ರೂ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ಸುಂಕದ ಅಧಿಕಾರಿಗಳು, ವಲಸೆ ಅಧಿಕಾರಿಗಳು ಮತ್ತೆ ಬ್ರಿಟನ್ ಏರ್ವೇಸ್ ನೆಲ ಸಿಬ್ಬಂದಿಯವರು ಎಲ್ಲಾ ಅಗತ್ಯದ ಕಟ್ಟಳೆಗಳನ್ನು ಬೇಗ ಬೇಗ ಮುಗಿಸಲು ಶೀಲ ಪ್ರಭುಪಾದರಿಗೆ ತೂಗು ಕುರ್ಚಿಯಲ್ಲೇ ಅವಕಾಶವನ್ನು ಮಾಡಿಕೊಟ್ರು. ಕೂಡ್ಲೆ ಉತ್ಸಾಹಿ ಶಿಷ್ಯರು ಅವರನ್ನು ಮುತ್ತಿಕೊಳ್ತಾರೆ. ಅವರ ಬಳಿಯ ಬಿಳಿಯ ರೋಲ್ಸ್ ರಾಯ್ಸ್ ಕಾರಿನಲ್ಲಿ ಕುಳಿತು ಭಕ್ತಿ ವೇದಾಂತ ಮಂದಿರಕ್ಕೆ ಕರೆದುಕೊಂಡು ಹೋಗ್ತಾರೆ. ಬೃಂದಾವನದ ಶಾಂತಿ ನೆಮ್ಮದಿಗಳಿಗೆ ಹೋಲಿಸಿದರೆ ಲಂಡನ್ ವಿಮಾನ ನಿಲ್ದಾಣ ಮತ್ತು ನಗರದೊಳಗೆ ಬರುವ ಗಲಾಟೆಯ ಹೆದ್ದಾರಿಗಳ ವಿರುದ್ಧ ಚಿತ್ರವನ್ನೇ ಕೊಡ್ತವೆಂದು ಖಚಿತವಾಗಿ ಹೇಳ್ಬಹುದು. ಆದ್ರೆ ಇಲ್ಲಿ ಭಾರತದ ಅವಮಾನ ಮತ್ತು ಲೋಕಾತೀತ ಭಾರತೀಯ ಸಂಸ್ಕೃತಿಗಳ ವಾತಾವರಣವನ್ನು ಬಿಟ್ಟು ಪಶ್ಚಿಮದ ರಾಷ್ಟ್ರಗಳಿಗೆ ಬರುವುದು ಪ್ರಭುಪಾದರಿಗೆ ಅಸಾಮಾನ್ಯ ಸಂಗತಿ ಏನ ಅಲ್ಲ. ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ, ಮಂಜಿನ ಸೀಮೆಗಳಿಗೆ, ಉಷ್ಣವಲಯಗಳಿಗೆ, ನಗರಗಳಿಗೆ, ಕಾಡುಗಳಿಗೆ ಹೋಗುವ ಕೆಲಸವನ್ನು ಕರಿಯ ಜನ, ಬಿಳಿಯ ಜನ ಮತ್ತು ಪ್ರಾಚ್ಯರೊಂದಿಗೆ ಖಚಿತವಾಗಿ ಕಾಲ ಕಾಲಕ್ಕೆ ಬೆರೆಯುವುದನ್ನು ಅವರು ಮಾಡುತ್ತಲೇ ಬರ್ತಾ ಇದ್ರು. ಹೆದ್ದಾರಿಯಲ್ಲಿ ತಟಕ್ಕನೆ 100 ವಾಹನಗಳನ್ನಾಗಲಿ, ಕಾರ್ಖಾನೆಯ ಹೊಗೆಯನ್ನಾಗಲಿ, ಹೊಟ್ಟೆಯ ಪಾಡಿಗೆ ಕುರುಡು ಇಲಿಗಳಂತೆ ನುಗ್ಗುವ ಜನಗಳನ್ನಾಗಲಿ ಅಥವಾ ಗಗನಚುಂಬಿ ಕಟ್ಟಡಗಳನ್ನಾಗಲಿ ಕಂಡು ದಿಗ್ಭ್ರಮೆಗೊಳ್ಳುವ ಹಳ್ಳಿಯ ಹಿಂದೂ ಗುರು ಆಗಿರ್ಲಿಲ್ಲ ಅವರು. ಶೀಲ ಪ್ರಭುಪಾದರ ಪಾಲಿಗೆ ಸಂಸ್ಕೃತಿ ಅಘಾತ ಎಂಬುದೇ ಇರ್ಲಿಲ್ಲ. ಅಂದ್ರೆ ಶೀಲ ಪ್ರಭುಪಾದರು ಅಷ್ಟು ಸೊರಗಿ ಹೋಗಿದ್ದಾರೆ ಎಂಬುದನ್ನಾಗಲಿ, ಆ ಸ್ಥಿತಿಯಲ್ಲಿ ಯಾರಾದ್ರೂ ಪ್ರವಾಸ ಕೈಗೊಳ್ಳಬಲ್ಲರೆಂಬುದನ್ನಾಗಲಿ ಊಹಿಸಿರದ ಲಂಡನ್ನ ಶಿಷ್ಯರಿಗೆ ಅವರನ್ನು ಕಂಡು ಶಾಕ್ ಆಘಾತವಾಗಿತ್ತು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಲು ಬಂದಿದ್ದ ಭಕ್ತರಿಗೆ ಅದೊಂದು ಹೃದಯ ಕಲಕುವ ಅನುಭವ ಕೂಡ ಆಗಿತ್ತು. ಬೃಂದಾವನದಲ್ಲಿ ಪ್ರಭುಪಾದರ ಸ್ಥಿತಿಯ ಬಗೆಗೆ ವರದಿಗಳನ್ನು ಕೇಳಿದವರು ಕೂಡ ಇಂತಹ ದೃಶ್ಯ ಅದನ್ನು ಕಾಣಲಿಕ್ಕೆ ಮಾನಸಿಕವಾಗಿ ಅವರು ಸಿದ್ಧರಿರಲಿಲ್ಲ. ಪ್ರಭುಪಾದರ ಹಿಂದಿನಂತೆಯೇ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಲೋಕಾತೀತರಾಗಿದ್ರು. ಆದ್ರೆ ಅವರು ಅಷ್ಟೊಂದು ಬದಲಾಗಿರುವುದು ಭಕ್ತರಿಗೆ ಆಘಾತವನ್ನು ತಂದಿತ್ತು. ಈಗ ಅವರು ಮಾನವ ಕಲ್ಯಾಣಕ್ಕಾಗಿ ದೀರ್ಘ ವ್ರತಾಚರಣೆಗಳನ್ನು ಕೈಗೊಂಡ ಪ್ರಚಂಡ ಖುಷಿಯಂತೆ ಸಾದೇಹಿಯಾಗಿದ್ರು ಕೂಡ ಅದನ್ನು ಮೀರಿದವರಂತೆ ಕಂಡು ಬರ್ತಾರೆ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ದೊಡ್ಡದು ಮಾಡ್ಕೊತೇವೆ. ಭಕ್ತಿ ವೇದಾಂತ ಮಂದಿರದಲ್ಲಿ ಕಾರಿನಿಂದ ಪಲ್ಲಕ್ಕಿಯಲ್ಲಿ ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ.
ಹೊಡೆದ್ರು ಲೈನ್ ಹೊಡೆದು ಬಿಡೋ ಪೂರ್ತಿಯ ಯಾವ್ದಾ ಮಧ್ಯದಲ್ಲೆಲ್ಲ ಮತ್ ಹೊಡೆದಿದ್ದೀರಾ ನಿಂಗೆ ಅಡೆಲ್ಲ ಹೊಡ್ಕೊ ಮಧ್ಯೆಲ್ಲ ಹೊಡ್ಕೊ ನೀವು ಪ್ರಭುಜಿ ತೆಂಗಿ ಮಾಡ್ತಾವ ಮಧ್ಯದಲ್ಲಿ ಹೊಡ್ಕೊಂಡಿಲ್ಲ ಹೇಳಲ್ಲ ಮುಚ್ಚಿಟ್ಟಿನ ಒಂಚೂರು ಅಂತ ಹೆಡ್ಲೈನ ಅದಕ್ಕೆ ಹಂಗೆ ಮಾಡಿ ಎಲ್ಲ ಮಾತಾಜಿ. ಪಲ್ಲಕ್ಕಿಯಲ್ಲಿ ಕುಳಿತು ದೇವಾಲಯದ ಕೋಣೆಗೆ ಬಂದರು. ಅಲ್ಲಿ ಸುಮಾರು 300 ಜನ ಶಿಷ್ಯರು ಮತ್ತು ಹಿತೈಷಿಗಳು ಅವರೊಂದಿಗೆ ಇರಲು ಕಾಯುತ್ತಿದ್ದರು. ಕೊನೆಯ ಗಳಿಗೆಯ ಸೂಚನೆಯ ಮೇರೆಗೆ ಉತ್ತರ ಮತ್ತು ದಕ್ಷಿಣ ಯುರೋಪಿನ ಎಲ್ಲಾ ಇಸ್ಕಾನ್ ಕೇಂದ್ರಗಳ ಭಕ್ತರು ಇಂಗ್ಲೆಂಡ್ಗೆ ಧಾವಿಸಿದ್ದರು. ಶ್ರೀಲ ಪ್ರಭುಪಾದರು ಬರುತ್ತಿದ್ದಂತೆ ಅವರೆಲ್ಲ ಕೀರ್ತನದಲ್ಲಿ ಭಾಗವಹಿಸಿದ್ದರು. ವಿಮಾನ ನಿಲ್ದಾಣ ಭಕ್ತರುಗಳಿಗಾದಂತೆ ಅವರಿಗೂ ಆಘಾತವಾಗಿತ್ತು. ಕಪ್ಪು ಕನ್ನಡಕ ಧರಿಸಿ ಸೊರಗಿ ಹೋಗಿದ ಶ್ರೀಲ ಪ್ರಭುಪಾದರನ್ನು ಕಂಡಾಗ ಒಂದು ಗಳಿಗೆ ಕೀರ್ತನವನ್ನು ನಿಲ್ಲಿಸಿಬಿಟ್ಟರು. ಆದರೂ ಅದೇ ಸಮಯದಲ್ಲಿ ಇಷ್ಟೊಂದು ತೊಂದರೆ ಇದ್ದರೂ ತಮ್ಮೊಂದಿಗಿರಲು ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಸಚೇತನಗೊಳಿಸಲು ಶ್ರೀಲ ಪ್ರಭುಪಾದರು ಬಂದಿದ್ದನ್ನು ಕಂಡು ಅವರು ಸಂತೋಷ ಉನ್ಮಾದಗಳ ಭಾವವನ್ನು ಅನುಭವಿಸಿದರು. ಅವರು ತಿಂಗಳುಗಟ್ಟಲೆ ಪ್ರಭುಪಾದರಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಹೇ ಕೃಷ್ಣ, ನಿನ್ನ ಇಚ್ಛೆ ಇದ್ದಲ್ಲಿ ದಯವಿಟ್ಟು ಪ್ರಭುಪಾದರನ್ನು ಗುಣಪಡಿಸು ಎಂಬುದೇ ಅವರ ಪ್ರಾರ್ಥನೆಯಾಗಿತ್ತು. ಪ್ರಭುಪಾದರ ವ್ಯಾಸಾಸನದ ಮೇಲೆ ಈ ಮುದ್ರಿತ ಪ್ರಾರ್ಥನೆಯ ಬ್ಯಾನರನ್ನು ತೂಗು ಹಾಕಲಾಗಿತ್ತು. ತಮ್ಮ ಮಾತಿನ ಭಾವಪೂರ್ಣತೆಗಿಂತ ಹೆಚ್ಚಾಗಿ ಶ್ರೀಲ ಪ್ರಭುಪಾದರೊಂದಿಗೆ ಇಂಗ್ಲೆಂಡಿನ ಭಕ್ತರು ಧಾರ್ಮಿಕ ಗ್ರಂಥ ವಿತರಣೆಯಲ್ಲಿ ಎಲ್ಲಾ ದೇಶಗಳಿಗಿಂತ ಮುಂದಿರುವ ಮೂಲಕ ಸ್ಪಂದಿಸ ಬಯಸಿದ್ದರು. ಕೆಲವು ವಾರಗಳ ಹಿಂದೆ ಶ್ರೀಲ ಪ್ರಭುಪಾದರು ಇಂಗ್ಲೆಂಡಿಗೆ ಬರಬಹುದೆಂಬ ಸುದ್ದಿ ಬಂದಾಗ ದೇಹಸ್ಥಿತಿಯ ದೃಷ್ಟಿಯಿಂದ ಅವರ ಆಗಮನವು ಅಸಾಧ್ಯ ಎಂದು ಭಾವಿಸಿದ್ದರು. ಅವರು ಈಗಲೋ ಆಗಲೋ ಎನ್ನುವಂತಿದ್ದಾರೆಂಬ ಸುದ್ದಿಯನ್ನು ಕೇಳಿದ್ದರು. ಕೆಲ ದಿನಗಳ ನಂತರ ಅವರ ದೇಹಸ್ಥಿತಿ ಸ್ವಲ್ಪ ಉತ್ತಮಗೊಂಡಿದೆ ಎಂದು ಅವರು ಇಂಗ್ಲೆಂಡ್ಗೆ ಬರಬಹುದೆಂದು ಕೇಳಿದ್ದರು. ಅವರು ಖಂಡಿತವಾಗಿ ಬರುತ್ತಾರೆಂದು ತಿಳಿದಾಗಲೂ ಅವರಿಗೆ ನಂಬಲಾಗಿರಲಿಲ್ಲ. ಆದರೆ ಈಗ ಅವರು ನಿಜವಾಗಿ ಬಂದಿದ್ದಾರೆ. ದೇವಾಲಯದ ಪರದೆಗಳನ್ನು ತೆರೆಯಲಾಯಿತು. ಶ್ರೀಲ ಪ್ರಭುಪಾದರು ರಾಧಾ ಗೋಕುಲಾನಂದರ ದರ್ಶನ ಮಾಡಿದರು. ಕೆಲವರು ಭಕ್ತರು ಅವರ ಮುಂದೆ ಬಂದು ನಿಂತರು. ಶ್ರೀಲ ಪ್ರಭುಪಾದರು ತಮಗೆ ವಿಶಿಷ್ಟವಾಗಿದ್ದ ಸಣ್ಣ ಕೈ ಸನ್ನೆಯಿಂದ ಅವರನ್ನೆಲ್ಲ ದೂರವಿರುವಂತೆ ಸೂಚಿಸಿದರು. 4 ವರ್ಷಗಳ ಹಿಂದೆ ಇಂಗ್ಲೆಂಡಿಗೆ ಭಕ್ತರ ಪೂಜೆಯನ್ನು ಕೈಗೊಳ್ಳಲು ಇಲ್ಲಿಗೆ ಬರಬೇಕೆಂದು ಪ್ರಾರ್ಥಿಸಿಕೊಂಡಿದ್ದ ರಾಧಾ ಗೋಕುಲಾನಂದರ ವೈಭವೋಪೇತ ಮೂರ್ತಿಗಳ ಎದುರಿಗೆ ಮುಖಭಾವದಲ್ಲಿ ಯಾವ ಬದಲಾವಣೆಯೂ ಇಲ್ಲದೆ ಅವರು ಧ್ಯಾನಸ್ಥ ದೃಷ್ಟಿಯಲ್ಲಿ ಕುಳಿತುಕೊಂಡರು. ಏನೂ ಮಾತಾಡದೆ ಅವರು ತಮ್ಮ ಕೋಣೆಗೆ ಹೋದರು. ಸಾಧ್ಯವಾದಷ್ಟು ಭಕ್ತರು ಅವರೊಂದಿಗೆ ಸೇರಿದರು. ಈ ನಿಲಯಗಳಲ್ಲಿ ತಾವು ತುಂಬಾ ನೆಮ್ಮದಿಯಿಂದಿರುವುದಾಗಿ ಅವರು ಯಾವಾಗಲೂ ಹೇಳುತ್ತಿದ್ದರು. ತಮ್ಮ ಕೋಣೆಯ ಕಿಟಕಿಯಾಚೆ ದೊಡ್ಡ ಬಯಲನ್ನು, ಸರೋವರವನ್ನು, ಹಂಸಗಳನ್ನು ಕಂಡು ಮತ್ತೊಮ್ಮೆ ಅವರಿಗೆ ಆನಂದವಾಯಿತು. ಇದು ಸಾಧಾರಣ ಕೂಟವಲ್ಲವೆಂದು ತಿಳಿದಿದ್ದ ಭಕ್ತರು ಶ್ರೀಲ ಪ್ರಭುಪಾದರ ಮುಂದೆ ಕೈ ಜೋಡಿಸಿ ಕುಳಿತರು. ಅವರೆಲ್ಲ ಈಗಾಗಲೇ ತಮ್ಮ ಬದುಕನ್ನೇ ಶ್ರೀಲ ಪ್ರಭುಪಾದರಿಗೆ ಸಮರ್ಪಿಸಿದವರಾದ್ದರಿಂದ ತಮ್ಮ ಶ್ರದ್ಧೆಗೆ ಸಮಾನಾದುದೇನನ್ನೂ ಮಾತಿನಲ್ಲಿ ಹೇಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಗೀತಾ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ. ಎಲ್ಲಿಂದ ಮಾತಾಜಿ? ಎಲ್ಲಿಂದ ಮಾತಾಜಿ? ಎಲ್ಲ ಚೆನ್ನಾಗಿದ್ದೀರಾ? ಅಲ್ಲ ಶ್ರೀಲ ಪ್ರಭುಪಾದರ ನೋಡಿ ಇಲ್ಲಿ ಶ್ರೀಲ ಪ್ರಭುಪಾದರ ಎದುರಿಗೆ ಟೇಬಲ್ ಮೇಲೆ ಒಂದು ದೊಡ್ಡ ತಟ್ಟೆಯ ತುಂಬ ಪ್ರಸಾದವನ್ನು ಒಬ್ಬ ಭಕ್ತರು ಇರಿಸಿದರು. ಅವರು ಒಂದು ಮಿಠಾಯಿ ತೆಗೆದುಕೊಂಡು ರುಚಿ ನೋಡಿ ಒಂದು ಮಾವಿನ ಹೋಳನ್ನು ಬಾಯಿಗೆ ಹಾಕಿಕೊಂಡರು. ಕೋಣೆಯಲ್ಲಿ ಕಿಕ್ಕಿರಿದು ನೆರೆದು ಬಾಗಿಲ ಬಳಿಯಿದ್ದ 100 ಭಕ್ತರು ಸ್ಥಿರ ದೃಷ್ಟಿಯಿಂದ ಪ್ರಭುಪಾದರ ಪ್ರತಿಯೊಂದು ಚಲನೆಯನ್ನು ನೋಡುತ್ತಿದ್ದರು. ಸಂಪೂರ್ಣ ಮೌನ ನೆಲೆಸಿತ್ತು. ಅನಂತರ ಶ್ರೀಲ ಪ್ರಭುಪಾದರು ತಲೆ ಎತ್ತಿ ನಕ್ಕು, ಎಲ್ಲ ಚೆನ್ನಾಗಿದ್ದೀರಾ ಎಂದು ಕೇಳಿದರು. ಜೈ ಶ್ರೀಲ ಪ್ರಭುಪಾದ ಎಂಬುದೇ
ಅವರೆಲ್ಲರ ಪ್ರೀತಿಯ ಉತ್ತರ ಶ್ರೀಲ ಪ್ರಭುಪಾದರ ಭಿನ್ನ ಆಕೃತಿ ದರ್ಶನದಿಂದ ಉಂಟಾಗಿದ್ದ ತಳಮಳ ತಟಕ್ಕನೆ ಕಣ್ಮರೆಯಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಶ್ರೀಲ ಪ್ರಭುಪಾದರನ್ನು ನೆಮ್ಮದಿಯಾಗಿರುವಂತೆ ಮಾಡುವ ತಮ್ಮ ಸೇವೆಯಿಂದ ಅವರನ್ನು ತೃಪ್ತಿಗೊಳಿಸುವ ಭಾವ ಮೂಡಿತ್ತು. ಆ ದಿನದ ಉಳಿದ ಕಾಲವನ್ನೆಲ್ಲ ಶ್ರೀಲ ಪ್ರಭುಪಾದರು ಒಂಟಿಯಾಗಿ ವಿಶ್ರಾಂತಿ ಪಡೆಯುವುದರಲ್ಲಿ ಕಳೆದರು. ಜಡರಾಗಿ ಕುಳಿತುಕೊಳ್ಳುವುದಕ್ಕಿಂತ ದೇಹದ ಅಪಾಯ ಸ್ಥಿತಿಯಲ್ಲೂ ಪ್ರವಾಸ ಮಾಡುವುದೇ ಒಳ್ಳೆಯದೆಂದು ಶ್ರೀಲ ಪ್ರಭುಪಾದರು ನಿರ್ಧರಿಸಿದ್ದ ವಿಷಯವನ್ನು ಕಮಲಕೃಷ್ಣರು ದೇವಾಲಯದ ಕೋಣೆಯಲ್ಲಿದ್ದ ಭಕ್ತರಿಗೆ ವಿವರಿಸಿದರು. ಲಂಡನ್ನ ವಿಮಾನ ನಿಲ್ದಾಣದಲ್ಲಿ ಮುಷ್ಕರವಿದ್ದುದರಿಂದ ಟೆಹರಾನ್, ಇಟಲಿ ಅಥವಾ ಫ್ರಾನ್ಸಿಗೆ ಹೋಗುವುದು ಒಳ್ಳೆಯದೆಂದು ಕೆಲವರು ಸಲಹೆ ಕೊಟ್ಟಾಗ ಶ್ರೀಲ ಪ್ರಭುಪಾದರು ನಾನು ಇಂಗ್ಲೆಂಡಿಗೆ ಹೋಗಬೇಕು ಎಂದು ಹೇಳಿದುದನ್ನು ತಿಳಿಸಿದರು. ಶ್ರೀಲ ಪ್ರಭುಪಾದರು ನಿಮ್ಮ ಆಶ್ರಯದಲ್ಲಿರಲು ಬಯಸಿ ಬಂದಿದ್ದಾರೆ ಎಂದು ಕಮಲಕೃಷ್ಣರು ಹೇಳಿದರು. ಶಾಸ್ತ್ರ ಗ್ರಂಥಗಳು ಹೇಳುವಂತೆ ತನ್ನ ಬದುಕಿನ ಕೊನೆಯ ಘಟ್ಟದಲ್ಲಂತೂ ಒಬ್ಬನು ವೃಂದಾವನದಲ್ಲೇ ಉಳಿಯಬೇಕು. ಆದರೆ ಗುರು ಮಹಾರಾಜರು ಪಶ್ಚಿಮಕ್ಕೆ ಹೋಗಿ ಪ್ರಚಾರ ಮಾಡು ಎಂದು ಆದೇಶಿಸಿದ್ದರಿಂದ ಇರುವವರೆಗೆ ಆ ಆಜ್ಞೆಯನ್ನು ಪಾಲಿಸುವ ದೃಢ ನಿರ್ಧಾರದಿಂದ ಶ್ರೀಲ ಪ್ರಭುಪಾದರು ಹಿಂದಿರುಗುತ್ತಿದ್ದಾರೆಂದು ಕಮಲಕೃಷ್ಣರು ತಿಳಿಸಿದರು. ಕೊನೆ ಪಕ್ಷ ತಮ್ಮ ಪ್ರಚಾರ ಕಾರ್ಯವನ್ನು ಸ್ವಲ್ಪವಾದರೂ ಮೆಚ್ಚಿ ಶ್ರೀಲ ಪ್ರಭುಪಾದರು ಬಂದಿದ್ದಾರೆಂಬ ಸುದ್ದಿಯಿಂದ ಭಕ್ತರು ಮನ ಮಿಡಿಯಿತು. ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಅಲ್ಲಿರುವವರೆಗೂ ಅವ್ಯಾಹತ ಗ್ರಂಥ ವಿತರಣಾ ಕಾರ್ಯವನ್ನು ನಡೆಸುವ ತೀರ್ಮಾನವನ್ನು ಭಕ್ತರು ಕೈಗೊಂಡರು. ಹೀಗೆ ಪ್ರಚಾರ ಕಾರ್ಯದಿಂದ ತಮ್ಮ ಶ್ರದ್ಧೆಯನ್ನು ಪ್ರಕಟಿಸಿದರೆ ಶ್ರೀಲ ಪ್ರಭುಪಾದರು ದೀರ್ಘಕಾಲ ತಮ್ಮೊಂದಿಗೆ ಉಳಿಯಬಹುದೆಂದು ಭಾವಿಸಿದರು. ಮರುದಿನ ಬೆಳಿಗ್ಗೆ 2 ಗಂಟೆಗೆ ಭಗವಾನ್ ಮತ್ತು ಕಮಲಕೃಷ್ಣರು ಶ್ರೀಲ ಪ್ರಭುಪಾದರ ಸೇವೆಗೆಂದು ಅವರ ಕೊಠಡಿಗೆ ಬಂದರು. ಆಗ ತಾನೇ ಎದ್ದಿದ್ದ ಶ್ರೀಲ ಪ್ರಭುಪಾದರಿಗೆ ದಕ್ಷಿಣ ಯುರೋಪಿನ ತಮ್ಮ ನಾಯಕ ಭಗವಾನರನ್ನು ಕಂಡು ತುಂಬಾ ಸಂತೋಷವಾಯಿತು. ಈ ಕಾರಣದಿಂದಲೇ ಅವರು ಪಶ್ಚಿಮಕ್ಕೆ ಬಂದಿದ್ದರು. ತಮ್ಮ ಪ್ರಚಾರಕರೊಂದಿಗೆ ಇರುವುದು, ಅವರಿಂದ ಉತ್ತೇಜಿತರಾಗುವುದು ಅವರ ಉದ್ದೇಶವಾಗಿತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಮಾತಾಜಿ ಕೃಷ್ಣ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಅಲ್ಲಿ ಭಕ್ತಿ ವೇದಾಂತ ಮಂದಿರದಲ್ಲಿ ಕಾರಿನಿಂದ ಇಳಿದು ಪಲ್ಲಕ್ಕಿಯಲ್ಲಿ ಕುಳಿತು ದೇವಾಲಯದ ಕೋಣೆಗೆ ಬರ್ತಾರೆ. ಅಲ್ಲಿ ಸುಮಾರು 300 ಜನ ಶಿಷ್ಯರು ಇರ್ತಾರೆ ಮತ್ತೆ ಹಿತೈಷಿಗಳು ಅವರೊಂದಿಗೆ ಇರಲು ಅವರು ಕಾಯ್ತಾ ಇರ್ತಾರೆ. ಕೊನೆಯ ಗಳಿಗೆಯ ಸೂಚನೆಯ ಮೇರೆಗೆ ಉತ್ತರ ಮತ್ತು ದಕ್ಷಿಣ ಯುರೋಪಿನ ಎಲ್ಲಾ ಇಸ್ಕಾನ್ ಕೇಂದ್ರಗಳ ಭಕ್ತರು ಇಂಗ್ಲೆಂಡಿಗೆ ಧಾವಿಸಿದ್ರು. ಶ್ರೀಲ ಪ್ರಭುಪಾದರು ಬರುತ್ತಿದ್ದಂತೆ ಅವರೆಲ್ಲ ಕೀರ್ತನದಲ್ಲಿ ಭಾಗವಹಿಸುತ್ತಾರೆ. ವಿಮಾನ ನಿಲ್ದಾಣದ ಭಕ್ತರುಗಳಿಗಾಗಿ ಆದಂತೆ ಅವರಿಗೂ ಕೂಡ ಇಲ್ಲಿ ಶಾಕ್ ಆಗ್ತದೆ. ಶ್ರೀಲ ಪ್ರಭುಪಾದರನ್ನು ನೋಡಿ ಕಪ್ಪು ಕನ್ನಡಕ ಧರಿಸಿದ್ದಾರೆ, ಸೊರಗಿ ಹೋಗಿದ್ದಾರೆ. ಆ ಒಂದು ಗಳಿಗೆ ಕೀರ್ತನೆಯನ್ನು ಅವರೆಲ್ಲರೂ ಅವರನ್ನು ನೋಡಿ ಒಮ್ಮೆಲೆ ಕೀರ್ತನೆಯನ್ನು ನಿಲ್ಲಿಸಿ ಬಿಡ್ತಾರೆ. ಆದ್ರೂ ಅದೇ ಸಮಯದಲ್ಲಿ ಇಷ್ಟೊಂದು ತೊಂದರೆ ಇದ್ರೂ ತಮ್ಮೊಂದಿಗೆ ಇರ್ಬೇಕು, ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಸಚೇತನಗೊಳಿಸ್ಬೇಕು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಬಂದಿದ್ದನ್ನು ಕಂಡು ಅವರು ಸಂತೋಷ ಉನ್ಮಾದಗಳ ಭಾವವನ್ನು ಅನುಭವಿಸ್ತಾರೆ. ತಿಂಗಳುಗಟ್ಲೆ ಪ್ರಭುಪಾದರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಹೇ ಕೃಷ್ಣ, ನಿನ್ನ ಇಚ್ಛೆ ಇದ್ದಲ್ಲಿ ದಯವಿಟ್ಟು ಪ್ರಭುಪಾದರನ್ನು ಗುಣಪಡಿಸು ಎಂಬುದೇ ಅವರ ಪ್ರಾರ್ಥನೆ. ಪ್ರಭುಪಾದರ ವ್ಯಾಸಾಸನದ ಮೇಲೆ ಈ ಮುದ್ರಿತ ಪ್ರಾರ್ಥನೆಯ ಬ್ಯಾನರ್ ಅನ್ನು ಕೂಡ ಅವರು ತೂಗು ಹಾಕಿದ್ರು. ತಮ್ಮ ಮಾತಿನ ಆ ಭಾವಪೂರ್ಣತೆಗಿಂತ ಹೆಚ್ಚಾಗಿ ಶ್ರೀಲ ಪ್ರಭುಪಾದರೊಂದಿಗೆ ಇಂಗ್ಲೆಂಡಿನ ಭಕ್ತರು ಧಾರ್ಮಿಕ ಗ್ರಂಥ ವಿತರಣೆಯಲ್ಲಿ ಎಲ್ಲಾ ದೇಶಗಳಿಗಿಂತ ಮುಂದಿರುವ ಮೂಲಕ ಸ್ಪಂದಿಸ ಬಯಸ್ತಾರೆ. ಕೆಲವು ವಾರಗಳ ಹಿಂದೆ ಶ್ರೀಲ ಪ್ರಭುಪಾದರು ಇಂಗ್ಲೆಂಡಿಗೆ ಬರಬಹುದೆಂಬ ಸುದ್ದಿ ಬಂದಾಗ ದೇಹ ಸ್ಥಿತಿಯ ದೃಷ್ಟಿಯಿಂದ ಅವರ ಆಗಮನವು ಅಸಾಧ್ಯ ಅಂತ ಹೇಳಿ ಅವರು ಭಾವಿಸ್ತಾರೆ. ಆಗಲೂ ಈಗಲೂ ಎನ್ನುವಂತಿದ್ದರೆಂಬ ಸುದ್ದಿಯನ್ನು ಕೇಳ್ತಾರೆ. ಕೆಲ ದಿನಗಳ ನಂತರ ಅವರ ದೇಹ ಸ್ಥಿತಿ ಸ್ವಲ್ಪ ಉತ್ತಮಗೊಂಡಿದೆ ಎಂದು ಅವರು ಇಂಗ್ಲೆಂಡಿಗೆ ಬರಬಹುದು ಅಂತ ಹೇಳಿ ಕೇಳಿದ್ರು. ಆದ್ರೆ ಖಚಿತವಾಗಿ ಬರುತ್ತಾರೆ ಎಂದು ತಿಳಿದಾಗಲೂ ಅವರಿಗೆ ನಂಬಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ಅವರು ನಿಜವಾಗಿ ಕೂಡ ಬಂದಿದ್ದಾರೆ. ದೇವಾಲಯದ ಪರದೆಗಳನ್ನೆಲ್ಲ ತೆರೆಯಲಾಯಿತು.
ಶ್ರೀಲ ಪ್ರಭುಪಾದರು ರಾಧಾ ಗೋಕುಲ ನಂದರ ಆ ದರ್ಶನವನ್ನು ಮಾಡಿದ್ದಾರೆ. ಕೆಲವರು ಭಕ್ತರು ಅವರ ಮುಂದೆ ಬಂದು ನಿಲ್ತಾರೆ. ಶ್ರೀಲ ಪ್ರಭುಪಾದರು ತಮಗೆ ವಿಶಿಷ್ಟವಾಗಿ ಇದ್ದ ಸಣ್ಣ ಕೈ ಸನ್ನೆಯಿಂದ ಅವರನ್ನೆಲ್ಲ ದೂರ ಇರಬೇಕು ಅಂತೇಳಿ ಸೂಚಿಸ್ತಾರೆ. 4 ವರ್ಷಗಳ ಹಿಂದೆ ಇಂಗ್ಲೆಂಡಿನ ಭಕ್ತರ ಪೂಜೆಯನ್ನು ಕೈಗೊಳ್ಳಲು ಇಲ್ಲಿಗೆ ಬರಬೇಕೆಂದು ಪ್ರಾರ್ಥಿಸಿಕೊಂಡಿದ್ದ ರಾಧಾ ಗೋಕುಲಾನಂದರ ಆ ವೈಭವೋಪೇತ ಮೂರ್ತಿಗಳ ಎದುರಿಗೆ ಮುಖಭಾವದಲ್ಲಿ ಯಾವ ಬದಲಾವಣೆಯೂ ಕೂಡ ಇಲ್ಲದೆ ಅವರು ಧ್ಯಾನಸ್ಥ ಆ ದೃಷ್ಟಿಯಲ್ಲಿ ಕುಳಿತುಕೊಳ್ತಾರೆ. ಏನು ಮಾತನಾಡದೆ ಅವರು ತಮ್ಮ ಕೋಣೆಗೆ ಹೋಗ್ತಾರೆ. ಸಾಧ್ಯವಾದಷ್ಟು ಭಕ್ತರು ಅವರೊಂದಿಗೆ ಸೇರಿದ್ರು. ಈ ನಿಲಯಗಳಲ್ಲಿ ಅವರು ತುಂಬಾ ನೆಮ್ಮದಿಯಿಂದಿರುವುದಾಗಿ ಅವರು ಯಾವಾಗ್ಲೂ ಹೇಳ್ತಿದ್ರು. ತಮ್ಮ ಕೋಣೆಯ ಕಿಟಕಿಯಾಚೆ ದೊಡ್ಡ ಬಯಲನ್ನು, ಸರೋವರವನ್ನು, ಹಂಸಗಳನ್ನು ಕಂಡು ಮತ್ತೊಮ್ಮೆ ಅವರಿಗೆ ಆನಂದ ಆಗ್ತದೆ. ಇದು ಸಾಧಾರಣ ಕೂಟವಲ್ಲೆಂದು ತಿಳಿದಿದ್ದ ಭಕ್ತರು ಆ ಶ್ರೀಲ ಪ್ರಭುಪಾದರ ಮುಂದೆ ಕೈ ಜೋಡಿಸಿ ಕುಳಿತುಕೊಳ್ತಾರೆ. ಅವರೆಲ್ಲ ಈಗಾಗಲೇ ತಮ್ಮ ಬದುಕನ್ನೇ ಶ್ರೀಲ ಪ್ರಭುಪಾದರಿಗೆ ಸಮರ್ಪಿಸಿದವರಾದ್ದರಿಂದ ತಮ್ಮ ಶ್ರದ್ಧೆಗೆ ಸಮಾನದ ಆದದ್ದು ಏನನ್ನೂ ಮಾತಿನಲ್ಲಿ ಹೇಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಶ್ರೀಲ ಪ್ರಭುಪಾದರ ಎದುರಿಗೆ ಒಂದು ಟೇಬಲ್ ಮೇಲೆ ಒಂದು ದೊಡ್ಡ ತಟ್ಟೆಯ ತುಂಬಾ ಪ್ರಸಾದವನ್ನು ಒಬ್ಬ ಭಕ್ತರು ತಂದು ಇರಿಸ್ತಾರೆ. ಅವರು ಒಂದು ಮಿಠಾಯಿ ತೆಗೆದುಕೊಂಡು ರುಚಿ ನೋಡಿ ಒಂದು ಮಾವಿನ ಹೋಳನ್ನು ಬಾಯಿಗೆ ಹಾಕ್ತಾರೆ. ಕೋಣೆಯಲ್ಲಿ ಕಿಕ್ಕಿರಿದು ನೆರೆದ ಬಾಗಿಲ ಬಳಿಯಲ್ಲಿದ್ದ 100 ಭಕ್ತರು ಸ್ಥಿರ ದೃಷ್ಟಿಯಿಂದ ಪ್ರಭುಪಾದರ ಪ್ರತಿಯೊಂದು ಚಲನೆಯನ್ನು ನೋಡ್ತಾ ಇರ್ತಾರೆ. ಸಂಪೂರ್ಣ ಮೌನವಾಗಿ ಅಲ್ಲಿ ನೆಲೆಸಿತ್ತು. ಆನಂತರ ಶ್ರೀಲ ಪ್ರಭುಪಾದರು ತಲೆ ಎತ್ತಿ ನಗಾಡ್ತಾರೆ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಜೈ ಶ್ರೀಲ ಪ್ರಭುಪಾದ್ ಅಂತ ಎಂಬುದೇ ಅವರೆಲ್ಲರ ಪ್ರೀತಿಯ ಉತ್ತರ ಬಂತು. ಶ್ರೀಲ ಪ್ರಭುಪಾದರ ಆ ಭಿನ್ನ ಆಕೃತಿ, ಆ ದರ್ಶನದಿಂದ ಉಂಟಾಗಿದ್ದ ತಳಮಳ ತಟಕ್ಕನೆ ಕಣ್ಮರೆಯಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಶ್ರೀಲ ಪ್ರಭುಪಾದರನ್ನು ನೆಮ್ಮದಿಯಾಗಿರುವಂತೆ ಮಾಡುವ ತಮ್ಮ ಸೇವೆಯಿಂದ ಅವರನ್ನು ತೃಪ್ತಿಗೊಳಿಸುವ ಭಾವ ಅಲ್ಲಿ ಮೂಡ್ತದೆ. ಒಂದು ದಿನ, ಆ ದಿನದ ಉಳಿದ ಕಾಲವನ್ನೆಲ್ಲ ಶ್ರೀಲ ಪ್ರಭುಪಾದರು ಒಂಟಿಯಾಗಿ ವಿಶ್ರಾಂತಿ ಪಡೆಯುವುದರಲ್ಲೇ ಕಳೆಯುತ್ತಾರೆ. ಜಡರಾಗಿ ಕುಳಿತುಕೊಳ್ಳುವುದಕ್ಕಿಂತ ದೇಹದ ಅಪಾಯ ಸ್ಥಿತಿಯಲ್ಲೂ ಪ್ರವಾಸ ಮಾಡುವುದೇ ಒಳ್ಳೆಯದೆಂದು ಶ್ರೀಲ ಪ್ರಭುಪಾದರು ನಿರ್ಧರಿಸಿದ ವಿಷಯವನ್ನು ತಮಾಲ ಕೃಷ್ಣರು ದೇವಾಲಯದ ಕೋಣೆಯಲ್ಲಿದ್ದ ಭಕ್ತರಿಗೆ ವಿವರಿಸಿದ್ರು. ಲಂಡನ್ನ ವಿಮಾನ ನಿಲ್ದಾಣದಲ್ಲಿ ಮುಷ್ಕರವಿದ್ದುದರಿಂದ ಟೆಹರಾನ್, ಇಟಲಿ ಮತ್ತು ಫ್ರಾನ್ಸಿಗೆ ಹೋಗುವುದು ಒಳ್ಳೆಯದೆಂದು ಕೆಲವರು ಸಲಹೆ ಕೊಟ್ಟಾಗ ಶ್ರೀಲ ಪ್ರಭುಪಾದರು ನಾನು ಇಂಗ್ಲೆಂಡಿಗೆ ಹೋಗ್ಲೇಬೇಕು ಎಂದು ಹೇಳಿದುದನ್ನು ತಿಳಿಸ್ತಾರೆ. ಶ್ರೀಲ ಪ್ರಭುಪಾದರು ನಿಮ್ಮ ಆಶ್ರಯದಲ್ಲಿರಲು ಬಯಸಿ ಬಂದಿದ್ದಾರೆ ಎಂದು ತಮಾಲ ಕೃಷ್ಣರು ಹೇಳ್ತಾರೆ. ಶಾಸ್ತ್ರ ಗ್ರಂಥಗಳು ಹೇಳುವಂತೆ ತನ್ನ ಬದುಕಿನ ಕೊನೆಯ ಘಟ್ಟದಲ್ಲಂತೂ ಒಬ್ಬನು ವೃಂದಾವನದಲ್ಲಿ ಉಳಿಯಬೇಕು. ಆದ್ರೆ ಗುರು ಮಹಾರಾಜರು ಪಶ್ಚಿಮಕ್ಕೆ ಹೋಗಿ ಪ್ರಚಾರ ಮಾಡು ಎಂದು ಆದೇಶಿಸಿದ್ದರಿಂದ ಕೊನೆಯ ಉಸಿರು ಇರುವವರೆಗೆ ಈ ಆಜ್ಞೆಯನ್ನು ಪಾಲಿಸುವ ದೃಢ ನಿರ್ಧಾರದಿಂದ ಶ್ರೀಲ ಪ್ರಭುಪಾದರು ಹಿಂದಿರುಗಿದ್ದಾರೆ ಎಂದು ತಮಾಲ ಕೃಷ್ಣರು ತಿಳಿಸಿದರು. ಕೊನೆಯ ಪಕ್ಷ ತಮ್ಮ ಪ್ರಚಾರ ಕಾರ್ಯವನ್ನು ಸ್ವಲ್ಪವಾದ್ರೂ ಮೆಚ್ಚಿ ಶ್ರೀಲ ಪ್ರಭುಪಾದರು ಬಂದಿದ್ದಾರೆ ಎಂಬ ಸುದ್ದಿಯಿಂದ ಭಕ್ತರ ಆ ಮನಸ್ಸು ಮಿಡಿಯುತ್ತದೆ. ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಅಲ್ಲಿ ಇರುವವರಿಗೆಲ್ಲ ಅವ್ಯಾಹತ ಗ್ರಂಥ ಅದನ್ನು ವಿತರಣೆ ಮಾಡುವ ಕಾರ್ಯವನ್ನು ನಡೆಸುವ ತೀರ್ಮಾನವನ್ನು ಭಕ್ತರು ಕೈಗೊಳ್ತಾರೆ. ಹೀಗೆ ಪ್ರಚಾರ ಕಾರ್ಯದಿಂದ ತಮ್ಮ ಶ್ರದ್ಧೆಯನ್ನು ಪ್ರಕಟಿಸಿದ್ರೆ ಶ್ರೀಲ ಪ್ರಭುಪಾದರು ದೀರ್ಘಕಾಲ ತಮ್ಮೊಂದಿಗೆ ಉಳಿತಾರೆ ಅಂತ ಹೇಳಿ ಭಾವಿಸಿದ್ರು. ಮರುದಿನ ಬೆಳಗ್ಗೆ 2 ಗಂಟೆಗೆ ಭಗವಾನ್ ಮತ್ತು ತಮಾಲ ಕೃಷ್ಣರು ಶ್ರೀಲ ಪ್ರಭುಪಾದರ ಸೇವೆಗೆಂದು ಅವರ ಕೊಠಡಿಗೆ ಬರ್ತಾರೆ. ಆಗ ತಾನೇ ಎದ್ದಿದ್ದ ಶ್ರೀಲ ಪ್ರಭುಪಾದರಿಗೆ ದಕ್ಷಿಣದ ಯುರೋಪಿನ ತಮ್ಮ ನಾಯಕ ಭಗವಾನನನ್ನು ಕಂಡು ತುಂಬಾ ಸಂತೋಷ ಆಗ್ತದೆ. ಆ ಕಾರಣದಿಂದಲೇ ಅವರಿಗೆ ಈ ಕಾರಣದಿಂದಲೇ ಅವರು ಪಶ್ಚಿಮಕ್ಕೆ ಬರ್ತಾರೆ. ತಮ್ಮ ಪ್ರಚಾರಕರೊಂದಿಗೆ ಇರುವುದು ಅವರಿಂದ ಉತ್ತೇಜಿತರಾಗುವುದು ಅವರ ಉದ್ದೇಶವಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಟೈಮ್ 6 o'clock ಆಯ್ತು ಮಾತಾಜಿ. ಬೇಡ, ಇನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ